ಉತ್ಸವದ ಅದನ್ನ
ಜಾಗ ಶಾಖೆ ಬಂದಿದ್ದ ನಮ್ಮ ಕಾಲಿಂದ ಶಾಖೆ ಬಂದಿದ್ದ ಈ ಶಾಖೆ ಬಂದಿದ್ದ ನಂಚಿನ ಜಾಗಕ್ಕೆ 25ನೇ ವರ್ಷದ ಸಂದರ್ಭದಲ್ಲಿ ಉತ್ಸವ ಮಲ್ಪಡ ಬಂದಾಗ ಇಲ್ಲಿ ಆ ಜಾಗದ ಮಲ್ಪನಿ ದಯಮಾಡಿ ಪೂರ ಕಾಲಿತ್ತು ಮಲ್ಪ ಮಂತ್ರಲ್ಲಿ ಕೇರಳ ಗತಿ ಕೇನೊಂದಿದ್ದಾರೆ ಎದುರದ ಜಾಗಡೆ ಸಾರ್ವಜನಿಕ ಶ್ರೀಕೃಷ್ಣ ಜನ್ಮಾಷ್ಟಮಿ ಎಂದು ಪೂರ ಮೂಲಕ ಸಂಘಟನೆಯಲ್ಲಿ ಪೂರ ರಿಸರ್ವೇಷನ್ ಜಾಗಕ್ಕೆ ಐದು ನನ್ನ ಮಾಮು ಈ 30 ಸೆಂಟ್ಗಳ ಜಾಗದೆಲ್ಲ ಇದೇ ಮೋಹನ್ ಮೆಂಡನ್ ಮುಖಾಂತರ ಮೋಹನ್ ಮೆಂಡನ್ 10 ಸೆಂಟ್ ಭಾಸ್ಕರ್ 10 ಸೆಂಟ್ ನನ್ನ ಮಾವ 10 ಸೆಂಟ್ ಮೂರು ಜನ 30 ಸೆಂಟ್ ಜಾಗದಿಂದ ಅಂತ 6 ಇಲ್ಲಿ ಬಿಲ್ಡಿಂಗ್ ಮಾಡಿದ್ದೇವೆ 6 ದಾದಾಮಟ್ಟದಲ್ಲಿ 2 ಇಂಚು ಪಾತ್ರೆ ಈ ಜಾಗಗೆ ಮೋಹನ್ ನನ್ನ ಅಪ್ಪಾರ್ಟ್ಮೆಂಟ್ ಅಗ್ರಿಮೆಂಟ್ ಈ ಜಾಗಗೆ ಕೊಡೋದು ಅಂತ ಮೋಹನನ್ನೇ ನಾನು ಈ ಸಂಗತಿ ದಯವಾಗಿ ನನ್ನ ಮೋಹನನ್ನೇ ಒಂದು ಕುದುರೆಗೋಸ್ಕರ ನಿಜವಾದ ಅದಕ್ಕೆ ಅದಕ್ಕೆ ಪುಸ್ತಕದ ಬಗ್ಗೆ ನಾನು ಬಂದಿದ್ದೀನಿ ಯಾರೇ ಬಂದಿದ್ದೀನಿ ದಾನ ಬಂದರೆ ಇದಕ್ಕೆ ಜಾಗದ ಸಂದರ್ಭಗಳು ನೆನಪಿಟ್ಟಿದೆ ಈ ತತ್ವವನ್ನು ಮರೆತು ಬಿಡ್ತಾರೆ 25 ವರ್ಷ ಯಾರು ಬಂದು ಇದಕ್ಕೆ ಶ್ರೀಕೃಷ್ಣ ಪರಮಾತ್ಮ ನೆನಪಿಟ್ಟಿಕೊಳ್ಳಿ ಫೋನ್ ಬೇರೆ ಅಂತ ಅದಕ್ಕೆ ಬರ್ತೀರ ಇನ್ನೇ ಆ ಸಂದರ್ಭದಲ್ಲಿ ಮಾಮಂಡರಿಗೆ ಕಾಲ ಟೆನ್ಷನ್ ಬರ್ಬೇಕು ನಾನು ಮೋಹನ್ ಮೆಂಡಲ್ ಬರ್ತಾರೆ ಬೇರೆ ಪದ ಸೀದಾ ಜಾಗಕ್ಕೆ ಕಟ್ಟಿಗೆ ಕಟ್ಟಿಗೆ ಹೋದ 12 ಕೇಂದ್ರರಿಗೆ ಆ ಜಾಗ ಕಾಲ ಬರ್ಬಿಡೋದು 12 ಪಂಡರಿಗೆ ಕಣ್ಣು ಮುಚ್ಚಿದ್ದು ಆ ಕೇಂದ್ರಕ್ಕೆ ಆ ಜಾಗ ಕೊಡೋದು ಕೇವಲ 50,000 ರೂಪಾಯಿ ಇನ್ನು 5 ಲಕ್ಷ 10 ಲಕ್ಷ ಬರೋ ಆಮೇಲೆ ಜಾಗ ನಾನು ಕೊಡ್ತೀನಿ ನೀನು ಕೇವಲ 50,000 ರೂಪಾಯಿಗೆ ಈ 10 ಸೆನ್ಸ್ ಜಾಗನ ನಮಗೂ ಮುಂದಿನ ಹಂಚಿನ ಜಾಗನ ಮೋಹನ್ ಮೆಂಡಲ್ ಕೊಡ್ತಾರೆ ಮನೆಯಲ್ಲಿ ಅತ್ಯಂತ ಸಂತೋಷ ಪಡುತ್ತೆ ಈ ರೀತಿಯ ಕೊರಿಮಕ್ಕ ಒಂದೇ ವರ್ಷ ಸ್ವಾಮೀಜಿ ಒಂದೇ ವರ್ಷ ಮನೆ ಬಂದೆ ಗುರುಜ ಇನಿ ಯಾರಿಗೆ ಸರಿಯಿಲ್ಲ ಹೆಚ್ಚಿನ ಪುರ ನಿನಿ ಮೋಹನ್ ಹಾಕೋದೆ ಈಗ ಕೊಡ್ತಾನೆ 10 ಸೆಂಟ್ ನೆನಿನ ಪೂರ ಉಂಟು ಅಂತಾದ್ರೆ ಆರ್ಪಂಡರೆ ಓ ದೇವರ ಶ್ರೀಕೃಷ್ಣ ಪರಮಾತ್ಮ ಈ ಯಾನ್ ಕೊಡ್ತಿನ ಜಾಗ ಇದು ಪೂರೆಲ್ಲ ಹೊಂದಿದ್ದಾರೆ ಮಾರ್ರೆ ಈ ತತ್ತೆ ಒಂದೇ ತುಂಡು ರೆಕಾರ್ಡ್ ಸಮೇತ ಪ್ರಾಬ್ಲಮ್ ಇದೆ 100% ಹೆಂಗೆ ಇಚ್ಚಿಗಲ್ಲ ಈ ಸಮಾಜಕ್ಕೆ ಒಂದೇ ರೂಪಾಯಿನ ತೊಂದರೆ ರೀತಿ ಈ ಜಾಗನ ರೆಕಾರ್ಡ್ ಸಮೇತ ನನ್ನ ಈ ಕೊಡ್ತಾನ ಜಾಗ ನನ್ನ ಮಾವನಿಗೆ ಸಾಕಾರ ಮಾಡ್ತಾನೆ ಅದನ್ನ ಸಮಾಜದ ಬೇರೆ ಜನಗಳಿಗೆ ಕೊಡ್ತಾನೆ ಸಾಕಾರ 1 ರೂಪಾಯಿದ ವ್ಯತ್ಯಾಸವಾದ ರೀತಿ ಪ್ರಾಮಾಣಿಕವಾದ 25 ವರ್ಷಕ್ಕೆ ಬರ್ತಾರೆ ಈ 25 ವರ್ಷದ ಸಂದರ್ಭದಲ್ಲಿ ಈ ಒಂದು ಚಟುವಟಿಕೆ ಮಾಡ್ಕೊಂಡು ಬಂದ ಕಾರಣಕ್ಕೋಸ್ಕರ ಆ ಹಿಂದೂರು ತರಭೂಮಿನ 2 ಸರಿ ಮಾಡ್ತಿದ್ದೆ ఆయన ಹಾಲು ಮಾಡ್ತೇನೆ ಬೇರೆ ಕಾರಣಕ್ಕೋಸ್ಕರ ಹಾಲು ಮಾಡ್ತೇನೆ ಸ್ವಾಮೀಜಿ ಈ ಸರಿ 45 ಲಕ್ಷ ರೂಪಾಯಿ ಸುಸಜ್ಜಿತವಾಯಿನ ಒಂದು ಹಿಂದೂರು ತರಭೂಮಿ ನಾವು ಮತ್ತೊಂದಿಲ್ಲ ಸತ್ಯನಾರಾಯಣ ಮಂದಿರದ ಮಕ್ಕಳ ಪೂರ್ಣ ಜವಾಬ್ದಾರಿ ಅಂದ್ರೆ ನನ್ನ ಕೇವಲ 1 ಲಕ್ಷ ತಿಂಗಳ ಲೋಕಾರ್ಪಣೆ ಮಾಡ್ತಾರೆ ಕೆಲಸ ಮಾತ್ರ ಮುರಣಿ ಆದಿತ್ಯವಾರ ಕಾಂಡೆ ಎಂಕ್ಲೆಗೆ ನಮ್ಮ ಜಗದೀಶ್ ಕೋಟೆ ಆಂಬುಲೆನ್ಸ್ ಫ್ರೀ ಕೊಡ್ತೇವೆ 5 ಲೋಕಾರ್ಪಣೆ ಇಡೀ ಸಾರ್ವಜನಿಕ ಎಂಗೆ ಮಸ್ತ್ ಖುಷಿ ಆಗ್ತದೆ ಇರ್ತೇನೆ ಹೊರಡಲ್ಲಿ ಮರಣ ಸಮಯ ಅನುಕೂಲ ದಾನದ ಸಾರ್ವಜನಿಕರಿಗೆ ಉಪಯೋಗ ಉಪಯೋಗ ಆಗೋದು ಲೋಕಾರ್ಪಣೆ ಮಾಡ್ತದೆ ಅಂದರೆ ಬೇರೆ ಇಲ್ಲದ ಇಂಟರ್ನೆಟ್ ಒಪ್ಪಂದ ದೂರ ಈ ಕೊರೋನಾ ಸಂದರ್ಭದಲ್ಲಿ ಪೂರ್ಣ ಸಾಕಾರ ಪ್ರಯತ್ನ ಮಾಡ್ತಾ ನಾನು ಈಗ ಹಿಂದುತ್ವದ ಬಗ್ಗೆ ನಮ್ಮ ಪೂಜ್ಯ ವಜ್ರದೇವಿ ಸ್ವಾಮೀಜಿ ದಕ್ಷಿಣ ಕನ್ನಡ ಜಿಲ್ಲೆ ಇನ್ನು ಹಿಂದುಳಿಗೆ ಅಥವಾ ಹಿಂದುತ್ವವಾಗಿ ಒಬ್ಬೇ ರೀತಿಯ ತೊಂದರೆ ಆದಾಗ ಭಾರತದ ಐದೊಟ್ಟಿಗೆ ಗಟ್ಟಿ ಉಂಟು ಕೆಲಸ ಮಾಡ್ತಾರೆ ಕಂಡ ವಜ್ರದೇವಿ ಸ್ವಾಮೀಜಿ ನನಗೆ ಅತ್ಯಂತ ಸಂತೋಷ ಪಡುತ್ತೆ ಸಮಾಜದ ಬೇರೆ ಸ್ಥಳದಲ್ಲಿ ನನಗೆ ಆವತ್ತು ಮನಸ್ಸಿನ ತೊಂದರೆಯಲ್ಲಿ ಪೂರ ಶಕ್ತಿಯುತವಾಗಿ ಎದುರಿಸೋಣ ನಮ್ಮ ಪೂಜ್ಯ ಗುರುಕುಲ ಎದುರುಂಟು ಮಾತ್ರ ಇಕ್ಲಿಕ್ಕೆ ಒಂದು ಧೈರ್ಯ ಆ ರೀತಿ ಭಕ್ತರಲ್ಲಿ ಬಂದ ಇಡೀ ಊರೇ ಇಕ್ಲಿಕ್ಕೆ ಸಂತೋಷ ಆದರೆ ಈ ಒಂದು ಕಾರ್ಯಕ್ರಮ 7 ದಿನದ ಕಾರ್ಯಕ್ರಮ 7 ದಿನಗಳ ಸಾಪ್ತಾಹಿಕ ಭಜನೆ ಕಾರ್ಯಕ್ರಮ ಮಲ್ದಲ್ಲ ಕೇವಲ ಭಜನೆಗೆ ಸೀಮಿತವಾದ ಭಜನೆ ಆಧ್ಯಾತ್ಮಿಕವಾದ ಅವಳು ಸಾಂಸ್ಕೃತಿಕವಾದ ಸಂಘಟನಾತ್ಮಕವಾದ ಅವಳು ಅಂತ ಕಾರಣಕ್ಕೋಸ್ಕರ ಪ್ರತಿ ಇಲ್ಲದ 5 ಕೆಜಿ 5 ತಾರಾಯಿ 1 ಲೀಟರ್ ಎಣ್ಣೆ ಮಲ್ಪನ ಅಕ್ಕಳು ಭಕ್ತಿದ ತ್ರಿವಿಧ ನೇನು ಸಮರ್ಪಣೆ ಮಾಡ್ಕೊಳ್ಳೋದು ಬಂದ ಹೆಂಗೆ ಮಸ್ತ್ ಖುಷಿ ಆದ ದೇವನ ಇದಕ್ಕೆ ಮನಸ್ಸಿಗೆ ವ್ಯವಸ್ಥೆ ಮಾಡ್ಕೊಂಡಾಗ ನಾನು ಒಂದೇ ಪಾತ್ರ ಸುಬ್ರಹ್ಮಣ್ಯ ದೇವಸ್ಥಾನ ಅಂತ ಇನಿ ದಾಲ ಭಕ್ತರ ದಾಲ ಜಾಸ್ತಿ ಅರಿ ಮಗ ಎಲ್ಲ ಅದು ಪೂರ ಅದಕ್ಕೆ ಕರ್ಕೊಂಬಂತಕ್ಕೆ ಇಲೆಗಳಾಗ್ತದೆ ಅದಕ್ಕೆ ಕರ್ಕೊಂಬಂತ ಇಲೆಗಳಾಗ್ತದೆ ಇನ್ನು ನಮ್ಮ ಅಕ್ಷಯ ಪಾತ್ರ ಕೊಟ್ಟಿದ್ದಂಥ ಇಷ್ಟಾಂತ ಸನಾತನ ಸ್ವಾಮೀಜಿಗೆ 2 ವರ್ಷ ಯಾಕೆ ಸದ್ಯಕ್ಕೆ ನಮಗೆ ಹೇಳಿಲ್ಲ 7 ದಿನ ಅಂತೂ ಕೂಡ ನನ್ನ ಪ್ರಸಾದವನ್ನು ನಾನು ಕೊಡ್ಲಿಕ್ಕೆ ಹೇಳಿದ್ದೆಲ್ಲ ನಾನು ಕೊಡ್ತಿದ್ದೆಲ್ಲ ಆದರೆ ಈ ಊರಿನಾಗ ಪೂರ ಇದು ವ್ಯವಸ್ಥೆ ಮಾಡ್ತಿದ್ದು ಕೊಡ್ಬೇಕು ಇಲ್ಲ ಇಂಥ ಪರಿಣಾಮ ಎದುರು ಪೂರ ಅರಿ ಪೂರ ಈ ಊರಿನಲ್ಲಿ ತಂದ ಪ್ರೀತಿದೆ ಭಕ್ತಿದೆ ಶ್ರದ್ಧೆಯನ್ನು ಕೊಡ್ತಾನೆ ಚೆನ್ನಾಗಿ ಒಟ್ಟು ಈ ಒಂದು ಧಾರ್ಮಿಕ ಪ್ರತಿ ವರ್ಷ ಏಕಾ ಭಜನೆ ಮಾಡ್ತೇನೆ ಇಂಥ 7 ದಿನದ ಭಜನೆ ಮಾಡುವ ಮುಖಾಂತರ ಧಾರ್ಮಿಕವಾದ
ದೇವರನ್ನ ಸಾನ್ನಿಧ್ಯ ವೃತ್ತಿದ ಒಟ್ಟಿಗೆ ಪೂರ ಕೆಲಸ ಮಾಡ್ಕೊಡೋದು ಯೋಚನೆ ಬಂದ ಯಾಕಲ್ಲ ದೇವಸ್ಥಾನದ 16 ವರ್ಷ ನನಗೆ ಬ್ರಹ್ಮ ಕೆಲಸ ಮಾಡ್ಬೇಕು ನಾನೊಂದು ಮಂದಿರ ಸ್ವಲ್ಪ ಬ್ರಹ್ಮ ಕೆಲಸ ಜಾಗದಂತ ಊರದಾಗಲೇ ಪೂರ ಒಟ್ಟು ಸೇರ್ತಾವನೆ ಒಂದು ಬ್ರಹ್ಮ ಕೆಲಸ ಇದೆ ಇಡೀ ಊರಿನ ಮಾತನೆಲ್ಲ ಸಂಘಟನಾತ್ಮಕ ಸೇರ್ತಾವಂತಿನ ಕೆಲಸನೆಲ್ಲ ಮಲ್ದ ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿ ಇದೆ ನಮ್ಮ ಮೇಲೆ ಉಡುಪಿಡಿದ್ದಲ್ಲ ಬೇರೆ ಬೇರೆ ಕಾರ್ಯಕ್ರಮದ ಒತ್ತಡಿದ್ದಲ್ಲ ಸುರುತ ದಿನದ ಕಾರ್ಯಕ್ರಮನೇ ಈ ದೀಪ ಬೆಳಗಿಸಾದೆ ನಮ್ಮೊಟ್ಟಿಗೆ ಉಟ್ಕೊಡುವಂತರ ಶ್ರದ್ಧಾ ಭಕ್ತಿ ಇದೆ ನಮ್ಮ ಮಾತನೆಲ್ಲ ಪ್ರೀತಿ ಇದೆ ಅತ್ಯಂತ ನಮ್ಮ ಒಂದು ಡ್ಯಾನ್ಸಿಂಗ್ ಕಂಡ ಭಾರಿ ಅಗ್ರೆಸಿವ್ ಆದ ಉಪನಂತಿನ ಸ್ವಾಮೀಜಿ ಏನೆಲ್ಲ ಪೋಡಿಯದ ಸ್ವಾಮೀಜಿ ನನ್ನ ಜೀವದ ಅಂಗಗಳಿಲ್ಲ ಏನೆಲ್ಲ ಸವಾಲಿನ ಸ್ವಾಮೀಜಿ ಭದ್ರತೆ ಸ್ವಾಮೀಜಿ ನಮ್ಮೊಟ್ಟಿಗೆ ಹೇಳಿ ನಿಮ್ಮದ ದಿನಕ್ಕೆ ಮೋನನ್ನೇ ಬರೋದಿಲ್ಲ ಅದನ್ನು ತೂದಾಯ ಬೆಟ್ಟಿಗೆ ನಾನು ಬೇರೆ ನೀಡಿದ್ದೆ ಪೂರ ನನ್ನ ಕೇಸರಿ ಧ್ವಜ ಕೇಸರಿ ಸ್ಟಾಲ್ ನನಗೆ ಇರ್ತನೇ ಬಾಕಿ ಕೇಸರಿ ಸ್ಟಾಲ್ ನನ್ನ ಪಂದರವಲ್ಲಿ ಅದು ಮುಂದೆ ಹುಟ್ಟುಕೊಡು ಆ ರೀತಿಯ ಒಂದು ಪ್ರೇರಣೆ ಕೊಟ್ಟಿನ ಸ್ವಾಮೀಜಿ ನಮ್ಮೊಟ್ಟಿಗೆ ಹೇಳಿ ಅದರಲ್ಲಿ ಈ ಸ್ವಾಮೀಜಿನೇ ಅತ್ಯಂತ ಪ್ರೀತಿಪೂರ್ವಕ ಹೋದ ಮಾತಾ ಜನಗಳ ಪರವಾಗಿ ಗೌರವಪೂರ್ವಕವಾದ ಸ್ವಾಗತ ಮಾತಂದ್ರೆ ಅದಕ್ಕೆ ವೆಂಕಟೇಶ್ ಮುಖದ ಒಕ್ಕ ಗಣೇಶ ಮುಗುಳು ಆರಾಧನೆ ಒಕ್ಕ ಗೌರವದ ಫಲಕ ಪಡೆದು ಸ್ವಾಮೀಜಿನ ಆಶೀರ್ವಾದದಿಂದ ನೋಡೋದು ವಿನಂತಿ ಮಾಡ್ಕೊಂಡು ವೆಂಕಟೇಶ್ ಕುಂಪಾಲ ಜವಾಬ್ದಾರಿ ಕೊಟ್ಟ ಅದು ಮಿಲಿಟರಿ ಇರ್ತಾರೆ ಆ ಮಿಲಿಟರಿ ಎಂತ ಗೊತ್ತಿದೆ ಮಾತ್ರ ಆಡ ಮೂಲ ಅಂತೂ ಪಕ್ಕ ಮಿಲಿಟರಿದ ಪೂರ ಸ್ವಭಾವ ತೊಡಗಿ ತಗೊಂಡು ಈ ಒಂದು ಬೆರಕಾಣಿಕದ ನೇನು ಪೂರ ಸಮರ್ಥವಾದ ಮಾತನಾಡಲೇ ಈಗ ಕೋಶಾಧಿಕಾರಿ ಗಣೇಶ ಅಂತ ಈಗ ಉಪಯೋಗಿಸಿದ ತೊಂದರೆಗಳನ್ನು ರೀತಿದೆ ಕೆಲಸ ಕಾರ್ಯದಲ್ಲಿ ಮತ್ತೊಂದು ಉಪನಾದೆ ಈ ಒಂದು ವೇದಿಕೆಗೆ ನಮ್ಮ ಮಗುವಿನ ಸಮಾಜ ಕಂಡ ಅತ್ಯಂತ ಶ್ರೇಷ್ಠ ಸಮಾಜ ಇನ್ನು ಹಿಂದುಲೆಗೆ ಸಾಧಾರಣ ತೊಂದರೆಯನ್ನೆಲ್ಲ ಇಡೀ ಉಳ್ಳಾಲ ಭಾಗಡೆ ಎತ್ತು ಮುಂದುದು ಈಗ ಹಿಂದುಲೆಗೆ ಪೂರ ರಕ್ಷಣೆ ಕೊಟ್ಟು ಜವಾಬ್ದಾರಿಯನ್ನು ಮಂಡ ಮಗುವಿನ ಸಮಾಜ ತಂದು ಕೀರ್ತಿ ದುಮ್ಮುಟ್ಟಿಂಚ ಎತ್ತಿನ ಒಂದು ಸಂಗತಿ ಐದು ಪೂರ ವರ್ತದ ಜೊತೆಗೆ ನಾವು ಭಾರಿ ಆತ್ಮೀಯ ಮಿತ್ರರೆಲ್ಲ ಒಂದು ಯುವ ಉದ್ಯಮಿಯ ಮತ್ತು ಯುವಕ್ಕೆ ಆದ ಈ ಒಂದು ಸಮಾಜದ ಅಧ್ಯಕ್ಷ ಆದ ಒಂದು ಜವಾಬ್ದಾರಿ ಕೆಲಸ ಮಾಡ್ತಾರೆ ಮನೋಜ್ ಶಾಲೆಯನ್ನು ಈ ಒಂದು ಕಾರ್ಯಕ್ರಮಕ್ಕೆ ಬೇರೆ ಅತ್ಯಂತ ಪ್ರೀತಿ ಗೌರವಪೂರ್ವಕವಾದ ಸ್ವಾಗತ ಮಾಡ್ತಿಲ್ಲ ಅದಕ್ಕೆ ಪ್ರಹ್ಲಾದ ಹಿಂದಾದೆ ಒಕ್ಕ ಜಗದೀಶ್ ಆಚಾರ್ಯ ದಿನೇಶ್ KSRTC ಬಂದಿದೆ ಸ್ವಾಗತ ಗೌರವದ ಸ್ಮರಣಿಕೆ ಬಂದು ಸ್ವಾಗತ ಮಾಡಿಕೊಂಡಿದ್ದೇನೆ ಈ ಕಾರ್ಯಕ್ರಮದಲ್ಲಿ ನಾನು ಎಕಡೆ ಬಂದಿದ್ದೇನೆ ಆದರೆ ತಗೊಂಡದ ವೀರಮಾದತಿ ವ್ಯಾಯಾಮ ಶಾಲದ ಒಂದು ಕಂಬ ಒಂದು ಪಿಲ್ಲರ್ ಯಾಕಂದ್ರೆ ರಾಜೀವ್ ಮೆಂಟರ್ ಆಶೀರ್ವಾದದ ಒಂದು ಕಾರ್ಯಕ್ರಮ ಬಂದಿದ್ದೆ ಪ್ರಾರಂಭದ ದಿನಾಚರಣೆ ಯಾಕಂದ್ರೆ ಮಾತರಿಗಳ ಮನಸ್ಸಲ್ಲಿದ್ದೇನೆ ಅವುಗಳನ್ನೇ ಕೂಡಿರುತ್ತೆ ಆ ತಾಲೂಕು ತಗೊಂಡಿದ್ದಾರೆ ಎಂತ ಮನಸ್ಸು ಒಂಚಿ ಚೂರು ಲವಲೇಖದ ತೆಗೆದಿದ್ದೆ ವೀರಮಾದತಿದ ವ್ಯಾಯಾಮ ಶಾಲದ ಸುಂದರ ಅಮೀನಾದಕ್ಕೂ ರಾಜೀವ್ ಮೆಂಟರ್ ಆದಕ್ಕೂ ವಿಕಾಸಿಯರ ಅಕ್ಕಳು ಎಂದು ಇನಿಕಿನ ಹಿಂಸೆಗಾರರು ಗುರುಕುಲೆ ಯಾಕಂದ್ರೆ ಅಕ್ಕಳು ತಗೊಂಡು ಆ ಭಾಗದಲ್ಲಿ ಸಾರ್ವಜನಿಕ ಜೈವಿಕ ಜಮಾತ ಉತ್ಸವ ಕಾಂಕ್ರೀಟ್ ಆದ್ರೆ ಇದಕ್ಕೆ ಇಡೀ ಊರಿಗೆ ಗೌರವ ಇನ್ನೊಂದು ಸಂಘಟನಾತ್ಮಕ ಕಾರಣಕ್ಕೋಸ್ಕರ ಬೇರೆ ಐವತ್ತು ಬೇರೆ ನಾನು ಅಂಚಾದ ಮೋಹನ್ ಮೆಂಡನ್ ಈಗ ಒಂದು ಇರುವಾಗ ಇಂತೆಗೆ ಜಾಗೃತವಾದ ಇದನ್ನೇ ಜೀವನ ಪೂರ್ತಿ ಈ ಊರದ ಈ ಮಂದಿರದ ಜನಕ್ಕೆ ಯಾವ ಥರ ಮರಡ್ತೀರಿ ಮೋಹನ್ ಮೆಂಡನ್ ಆರ್ಥಿಕವಾದ ಸ್ವಾಗತ ಮಾಡ್ತಾರೆ ಅದಕ್ಕೆ ಸ್ವಾಗತ ಮಾಡಬೇಕು ಸ್ವಾಗತ ಮಾಡಿಕೊಂಡಿದ್ದೇನೆ ಸತ್ಯಪ್ರಸಾದ್ ಅಲ್ಲೋನಗರ ಸೇವಾ ಸಮಿತಿಯ ಅಧ್ಯಕ್ಷರ ದೀಕ್ಷಿತ ನಿಸರ್ಗ ನೇತ ಒಂದು ಕಾರ್ಯಕರ್ತರಾದವರಿಗೆ ಕೇಳ್ಕೊಳ್ಳುತ್ತಾರೆ ಈ ಕಾರ್ಯಕ್ರಮದಲ್ಲಿ ನನ್ನ ಆತ್ಮೀಯ ಮಿತ್ರರೆಲ್ಲ ನಾನು ಉದ್ಯಮಿ ಆದರೆ ನಿರಂತರವಾದ ದೊಡ್ಡೊಟ್ಟಿಗೆ ಒಪ್ಪಾಡಿ ದೀಕ್ಷಿತ್ ಧೀರಜ್ ಆದರೆ ಅದನ್ನು ಕುಂದಾಪುರ ಬರೋಡ ಅದನ್ನು ಉಡುಪಿ ಬರೋಡ ಅದು ಕುಡ್ಲ ಬರೋಡ ಹೆಂಗೆ ಗೊತ್ತಿದೆ ಹೆಂಗೆ ಗೊತ್ತಿಪ್ಪಲ್ಲಿ ಮಾತ್ರ ಕೆಲ ಟಿಕೆಟ್ ಉಡುಪಿ ಹೋಗ್ಬೇಕು ಕೆಲ ಟಿಕೆಟ್ ಕುಂದಾಪುರ ಹೋಗ್ಬೇಕು ನಿತ್ಯ ಮಾಡಿ ನಿತ್ಯ ಮಾತ್ರ ಬರ್ತೀನಿ ಕುಂದಾಪುರ ಆಗ್ತದೆ ಆದರೆ ಯಶಸ್ವಿ ಉದ್ಯಮಿ ಆದ ನನ್ನ ಅತ್ಯಂತ ಆತ್ಮೀಯ ಮಿತ್ರರಾದ ಈ ಭಾಗದ ಬೇರೆ ಬೇರೆ ಸಾಮಾಜಿಕ ಕೆಲಸ ಪ್ರೋತ್ಸಾಹ ಕೊಡ್ತಾರೆ ಧೀರಜ್ ಕುಂದಾಪುರ
ಒಟ್ಟಿಗೆ ಅದೆಲ್ಲ ಅತ್ಯಂತ ಪ್ರೀತಿಗೆ ಆದರಪೂರ್ವಕವಾದ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿದ್ರೆ ಅದಕ್ಕೆ ದೇವಾನಂದ ಶೆಟ್ಟಿ ಕೌನ್ಸಿಲರ್ ಸುಂದರಗಟ್ಟಿ ವಿದ್ಯಾನಗರ ಮುಖ್ಯವಾಗಿ ಸ್ವಾಗತ ಮಾಡ್ತೆ ಅತ್ಯಂತ ಪ್ರೀತಿದೆ ಸ್ಮರಣಿಕೆ ಕೊಟ್ಟು ಸ್ವಾಗತ ಮಾಡಿಕೊಳ್ಳೋದಕ್ಕೆ ಈ ಕಾರ್ಯಕ್ರಮ ನಮ್ಮ ರಜತ ಮಹೋತ್ಸವ ಸಮಿತಿಯ ಗೌರವಾಧ್ಯಕ್ಷರಾದ ಮೋಹನ್ ಶೆಟ್ಟಿ ಗುಂಪಲ ಬೇರೆ ಪಂಚಾಯತ್ದ ಮಾಜಿ ಅಧ್ಯಕ್ಷರಲ್ಲ ಈ ಪೂರ ಕಾರ್ಯಕ್ರಮಗಳ ಪ್ರೀತಿಗೆ ಸಹಕಾರ ಮಾಡ್ತಾರೆ ಬೇರೆಲ್ಲ ಯಾರು ಗೌರವಾಧ್ಯಕ್ಷರಾದ ಕೆಲಸ ಮಾಡ್ತಾರೆ ಅದೆಲ್ಲ ಈ ಸಂದರ್ಭದಲ್ಲಿ ಸ್ವಾಗತ ಮಾಡ್ಕೊಂಡರೆ ಅಂಚನೆ ಉತ್ಸವ ಸಮಿತಿಯ ಗೌರವಾಧ್ಯಕ್ಷರಾದ ನಿರಂತರ ಈ ಒಂದು ಸಂಘಟನೆ ಬೆಲೆಪಾಯಿನಾರೆ ಮಾಧವ ಬಂಗೇರಲ್ಲೇ ಅದೆಲ್ಲ ಈ ಕಾರ್ಯಕ್ರಮದ ಸ್ವಾಗತ ಮಾಡ್ಕೊಂಡರೆ ಅಂಚನೆ ಉತ್ಸವ ಸಮಿತಿಯ ಅಧ್ಯಕ್ಷರೇ ಕ್ರಿಯಾಶೀಲ ಅಧ್ಯಕ್ಷರಾದ ಪ್ರವೀಣ್ ಕುಲಾರ್ ಕಾರ್ಯಕ್ರಮದಲ್ಲಿ ಅದೆಲ್ಲ ಸ್ವಾಗತ ಮಾಡ್ಕೊಂಡರೆ ಅಂಚನೆ ಎಂಗ್ಲ ಪ್ರಾರಂಭದ ದಿನಗಳಿಂದ ಈ ಮಂದಿರದ ಬೆಳವಣಿಗೆಗೆ ಕಾರಣಕರ್ತರಾದ ವಿನಯ ಪ್ರಭಾಕರ್ ಗೌರವಾಧ್ಯಕ್ಷ ಎಲ್ಲ ಸ್ವಾಗತ ಮಾಡ್ಕೊಂಡರೆ ಅಂಚನೆ ಮಹಿಳಾ ಸಮಿತಿಯ ಅಧ್ಯಕ್ಷರೇ ಸುಶೀಲಾ ದೇವಪ್ಪ ಈ ಕಾರ್ಯಕ್ರಮದಲ್ಲಿ ಅದೆಲ್ಲ ಈ ಕಾರ್ಯಕ್ರಮ ವೇದಿಕೆ ಲಕ್ಷ್ಮೀ ಅಂಚನೆ ಮಂದಿರದ ಬೇರೆ ಬೇರೆ ಜವಾಬ್ದಾರಿ ತನ್ನ ಮಾತ ಆತ್ಮೀಯ ಬಂಧುಗಳಿಲ್ಲ ಈ ಸಂದರ್ಭದಲ್ಲಿ ಅತ್ಯಂತ ಪ್ರೀತಿಗೆ ಗೌರವಪೂರ್ವಕವಾದ ಸ್ವಾಗತ ಮತ್ತೊಂದು ಮಾಧ್ಯಮದ ಮಿತ್ರರೇ ಮಾತಾತ್ಮೀಯರಲ್ಲಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತದೆ ಆದ್ಮೇಲೆ ಈ ಕಾರ್ಯಕ್ರಮದಲ್ಲಿ ಮಾತಿರೆಲ್ಲ ಪ್ರೀತಿ ನಿಜ ಎದುಕೊಂಡು ಸತೀಶ್ ಕುಮಾರ್ ಬೆಳೆಗಳ ಎದುಕೊಂಡು ಬಾಲಕೃಷ್ಣ ಮಂದಿರದ ಯಶಸ್ವಿ ಕಾರ್ಯಕ್ರಮ ಒಳ್ಳಿ ಪರ್ವದ ಸಂಭ್ರಮದ ಕಾರ್ಯಕ್ರಮ ನಮ್ಮ ಏಪಲ ಭಜನ ದೇವರನ್ನ ಆತನದರೆ 24 ಗಂಟೆಲ್ಲ ನಡ್ಕೊಂಡು ಐದೊಟ್ಟಿಗೂ ಪೂಜಾ ಯತಿವರಿಯ ತಗಲ ಒಂಜಿ ಚಿಂತನದ ಪಾತ್ರ ಧಾರ್ಮಿಕ ನೆಲೆಗಟ್ಟು ಕೊರಪುನಂಚಿನ ಪಾತ್ರ ಸಮಾಜಕ್ಕೆ ಒಂಜಿ ಸಂಘಟನಾಯಕ ಶಕ್ತಿಯಾದ ದಿಜ್ಜವನ್ನು ಕೊಟ್ಟು ನೆಲೆಗೆ ಐಲ ಅಡ್ಡಾಡಿ ಮಾಡ್ತಾರೆ ದಾರಿ ಕೂಡ ನಮಗೆ ಭಜನೆಗಳ ಇಡೀ ದಿನದ ಜನ ಸೇರ್ಬೋದು ನಮ್ಮ ಈ ಬಯ್ಯದ ಕೊಟ್ಟು ನಮ್ಮ ಸತ್ಸಂಗಗಳ ಇದು ನಮ್ಮ ಊರದ ಜನರ ಮಂದಿಗೆ ಸೇರಿದು ಇದು ಪೂರ ವೇದಿಕೆ ಪುನಂಚಿನ ಮನೋಜ್ ಶಾಲೆ ಶುಭಾಶಯದ ಪಾತ್ರ ಕೊಂಡು ಪಡೆಯುವುದನ್ನು ಮಾಡ್ತಾರೆ ಈ ಒಂಜಿ ಮಗಳು ಒಮ್ಮೆ ಒಂದು ಕೆಲಸ ಆಗೋದ್ರಲ್ಲ ಒಂದು ಇಚ್ಛಾಶಕ್ತಿ ಹೊಂದಿದ್ದೇವೆ ಯಾರ ನಮ್ಮ ಆತ್ಮೀಯರನ್ನ ಸತೀಶ್ ಕುಂಪಲ್ ಮೇಲೆ ಇದ್ದಕ್ಕೆ ಬೀಳುತ್ತೆ ಒಂದು ಸಾಧಾರಣ 30 ವರ್ಷ ಯಾರನ್ನ ತಗೊಂಡಿಲ್ಲ ಒಂದು ಇಚ್ಛಾಶಕ್ತಿ ಇಲ್ಲ ಒಂದು ಗ್ರಾಮ ಒಂದು ಪ್ರದೇಶ ಮಟ್ಟಿಗೆ ಒಂದು ಸಂಘಟನೆ ಮಕ್ಕಳು ಬಂದಿದ್ದು ನಮ್ಮ ಸತೀಶಂಗನೇ ಒಂದು ನಮಗೆ ಉದಾಹರಣೆ ಕಾರಣ ಅಧಿಕಾರದ ಆಸೆ ಚಂದ್ರ ಒಂದು ಸಂಘಟನೆ ಬಂದಿದೆ ಆದರೆ ಪ್ರತಿಯೊಂದು ವಿಚಾರಗಳ ನಮ್ಮ ಶ್ರೀಕೃಷ್ಣ ಪರಮಾತ್ಮ ದೇವರ ಅನುಗ್ರಹ ಮಾಡಿ ಅಂಚನೆ ಎಂದೊಂಜಿ ಮಾತುಗಳನ್ನು ವಿನಂತಿ ಈ ಒಂದು ನಿತ್ಯದ ನಮ್ಮ ಒಂದು ರಾಜಕೀಯವಾದ ನಮ್ಮ ಸಂಘಟನೆ ಒಂದು ಗಟ್ಟಿ ಒಂಜಿ ಪಾತ್ರ ಬಂದಾಡ ಕಲ್ಲಡ್ಕೊಂಡು ಕೂಡ ಒಂದು ವಜ್ರದೇವಿ ಸ್ವಾಮಿ ನಮ್ಮ ಪ್ರಭಾಕರ್ ಭಟ್ ಕೂಡ ನಮ್ಮ ವಜ್ರದೇವಿ ಸ್ವಾಮಿ ಒಂದು ಗಟ್ಟಿ ನಮ್ಮ ಹಿಂದುತ್ವಕ್ಕೆ ಪಾತ್ರ ಆ ಕೂಡ ನಮ್ಮ ಉಳ್ಳಾದ ನಮ್ಮ ಮಗುವಿನ ಸಮುದಾಯದ ಅನ್ಯಾಯ ಆದಾಗ ಎದುರು ಮುಂದಿದ್ದು ಸಂತುಷ್ಟರ ಕಡೆ ಸಂತರ ನಡೆ ಬಂದು ಸ್ವಾಮೀಜಿನಲ್ಲಿ ವೇದವರ ಸ್ವಾಮೀಜಿ ಸಹಿತ ಮಗುವಿನ ಬರ್ಬೇಕಂತ ಬಂದು ಸ್ವಾಮೀಜಿ ದೈವದ ಪಾತ್ರ ಬಂದಿದೆ ಆ ಮುಖೇನ ಮೊಗವೀರ ಸಂಘ ಮೊಗವೀರ ಪಟ್ಟ ಒಂದು ಶಕ್ತಿ ಕೇಂದ್ರ ಬಂದಾಡ ಈ ಭಾಗಗಳು ಒಂದು ಶಕ್ತಿ ಕೇಂದ್ರವಾದ ನಮ್ಮ ಈ ಕುಂಪಲ ಅಂಚನೆಗೆ ಮಾತ್ರೆಗಳ ನಮ್ಮ ಜಾತಿ 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 ಹುಡುಕ ನಮ್ಮ ಹಿಂದೂ ರಾಜ್ಯ ಕೆಲಸ ಮಾಡುವಾಗ ನಮ್ಮ ಹಿಂದುತ್ವದ ಉಳಿಪೋಗ ನಮ್ಮ ಹಿಂದುತ್ವ ಬಂದಾಡ ನಮ್ಮ ಜಾತಿ ನಮ್ಮ ಕಣ್ಣಿನ ಹೋರಾಟ ಫಸ್ಟ್ ನಮ್ಮ ಹಿಂದುತ್ವ ಪಕ್ಕ ಜಾತಿ ನಮ್ಮ ಮಾತೆಲ್ಲ ಪ್ರತಿ ಸಮುದಾಯದಲ್ಲ ಪ್ರತಿ ನಮ್ಮ ಕಾರ್ಮಿಕ ಸಮುದಾಯ ಎಲ್ಲ ಸಮುದಾಯ ನಮ್ಮ ಮೊಬೈಲ್ ಸಮುದಾಯ ಬಡ್ಡ ಸಮಾಜ ಪ್ರತಿಯೊಂದು ಸಮುದಾಯದಲ್ಲ ನಮ್ಮ ದೇವಸ್ಥಾನದ ಉತ್ಸವನ ಅಕ್ಕನ ದೇವಸ್ಥಾನ ಇರ್ಬೋದು ನಮ್ಮ ಬಾಂಧವ್ಯ ನಮ್ಮ ಎಡ್ಡೆ ಮಾಡಬಹುದು ಈ ಮುಖೇನ ನಮ್ಮ ಹಿಂದೂ ಸಮಾಜದ ಗಟ್ಟಿ ಮಾತ್ರೆಗಳ ಶ್ರೀಕೃಷ್ಣ ಪರಮಾತ್ಮ ಎಡ್ಡೆ ಮಾಡಿ ನಮ್ಮ ಮಾತು ಅಕ್ಷರ ಬಂದದ್ದು ಅವಕಾಶ ನಿಮಗೆ ವಂದಿಸಿದ್ದು ಎಲ್ಲ ಮಾತುಗಳನ್ನು ಜೈ ಈಗಲಾಗ ಬಾಲಕೃಷ್ಣ ಮಂದಿರಲ್ಲಿ ಜಿಲ್ಲೆಡು ಈತಿಲ್ಲ ಹತ್ತೊಂದು ಕೆಲಸ ಮಾಡ್ತಂದ್ರೆ ಈಗ ಅಡಿಪಾಯನೇ ಜಾಗೆ ಆ ಜಾಗೆಯನ್ನು ಕೊರ್ಪುನಂಚಿನ ವ್ಯವಸ್ಥೆಗೆ ಮಾಧ್ಯಮಿಕ ಸಹಕಾರ ಮಂತ್ರಿನ ಶ್ರೀ ಮೋಹನ್ ಮಂಡಲ್ ಮಾರುತಿ ಫೈನಾನ್ಸ್ ಮಾಲಕೇರಿ ಮಟ್ಟುಗುರ್ಲೇರು ಅದು ಎರಡು ಶುಭನಗಿರಿ ಕೋರು ಮನವಿನ ಅಂಚನೆ ಗುರುಪುರದ ವಜ್ರದೇವಿ ಸ್ವಾಮಿ ಎಲ್ಲ ಸಾಷ್ಟಾಂಗ ನಮಸ್ಕಾರ ಮಾಡಿಕೊಂಡು ಅಂಚನೆ ನಮ್ಮ ವೇದಿಕೆಗಳ ಗಣ್ಯರೆಲ್ಲ ನಮಸ್ಕಾರ ಮಾಡಿಕೊಂಡು ಅದಕ್ಕೆ ನಮ್ಮ ಕಥಾ ಮಾಧ್ಯ ಅಕ್ಕನ ಕ್ಲಾಸ್ಗಳು ಬೆಕ್ಕಿನ ಕ್ಲಾಸ್ಗಳು ಅಂಚನೆ ಪ್ರತಿ ಒಂದಿನ ನಮ್ಮ ಆ ಧರ್ಮ ಹೊಡಿತಿನ
ಆ ಭಕ್ತರಿಗೆಲ್ಲ ಎಲ್ಲ ಆತ್ಮೀಯ ಶುಭಾಶಯ. ಅಂಚನೆ ದೇವರು ನಿಖಿಲೆಗಳ ಸುಖ ಶಾಂತಿ ನೆಮ್ಮದಿನ ಕೊರಡು. ಅಂಚನೆ ಈ ಜಾಗೆ ಇನಿ ಕೊರಡು ಮಾಡ ಇನಿ ದೇವರ ಶಕ್ತಿ ಮಲ್ಲ. ಆ ಧರ್ಮಸ್ಥಳದ ಧರ್ಮಾಧಿಕಾರಿ ಕಾವಂದೇರು ದಾನೇಂದ್ರ ಬಂದ್ಮಣಿ ಬಂಡ ಆ ರೋಡ್ ಸೈಡ್ ಇದ್ದಾರೆ ಜಾಗಿನ ಪೂರ ನಮ್ಮ ದೇವಸ್ಥಾನ ವಾರ್ಡ್ ಮಂದಿರ ವಾರ್ಡ್ ಕೈಯನ್ನು ಮಾತೆರೆಗಳ ಮನ್ಕರವೆಂದು ಅವಕಾಶ ಜ್ಞಾನ ನವನೀತ್ ಶೆಟ್ಟಿ ಪೂರೈಕು ಬೋನದ ಆ ಪಾತ್ರೆಗಳನ್ನ ಬಾಯಿ ಬರೋದಿತ್ತು. ಅಂಚಿನಿ ಅವು ನಮ್ಮ ಇದು ಮಾಡ್ಬೋದು ಇನಿ ದಾನಂದ ಇನಿ ಅವಳವಳು ಪಲ್ಯ ಹಾಕೊಂಡು ಬೇತೆ ಬೇತೆ ಹಾಕೊಂಡು ಅನುಭವ ಅಂದುಕೊಂಡು ರೋಡ್ ಸೈಡ್ ಏಕೊಂಜಿ ನಮಲ ಅವನಿ ಆ ಎಂಟು ಧರ್ಮವನ್ನು ನಮ್ಮ ಒರಿಪಾವಡು ಇನಿ ಆ ಧಾರ್ಮಿಕವನ್ನು ಆ ಧರ್ಮವನ್ನು ಒರಿಪಾದೆ ಆ ಧಾರ್ಮಿಕ ಬರ್ತನಂಡ ಚಿಂತನೆ ನನಗೆ ಬರೋದು ಆ ಚಿಂತನೆ ನನಗೆ ಇನಿ ಆ ಜಾಗೆ ಇನಿ ಆ ದೇವರಿಗೆ ಹೋಗೋದು ಬಂಡದು ಮನವರಿಕೆ ಅವನು ಹೋಗೋದು ಅಂಚನೆ ಆ ಮನವರಿಕೆ ಅವರನ್ನು ಬಂಡ ನಮ್ಮ ಪಾರಣಿತಿನ ನನ್ನ ಅಣ್ಣೆ ಲಕ್ಷ್ಮಣಿ ಸತೀಶ್ ಕುಂಪಲ್ನ ಮಾಮು ಬಾರಿ ಹಿಂಗೆ ಬಾಜರ ಕಂಡರೆ ಕಚೇರಿ ಸತೀಶ್ ಕುಂಪಲ ಬಂದಿದ್ದೀರ ಬಾರಿ ನೆಟ್ಟು ಬಂದಿದ್ದೀರ ಬಾರಿ ಟೀಚರ್ ಅವಾಗ ದೇವರಲ್ಪ ಆ ಪ್ರಶ್ನೆ ಆದರೆ ಆ ಪ್ರಶ್ನೆ ಅಡಿಕೆಯಲ್ಲಿ ಈ ಜಾಗೆ ಬಾರಿ ಎಡ್ಡೆಗೆ ಆ ಜಾಗೆ ಮಂತನ ಬಾರಿ ಉದಾಹರಣೆ ಮಾಡೋದು ಇನ್ನೇಕ ಬಾರಿ ಸಂತೋಷ ದಯಂದು ಮಂಡ ಇನಿ ನಿಖಿಲೇನು ತೋನಾಗ ಅಕ್ಕನಕ್ಕೆ ಮಾತು ತೋನಾಗ ಇನಿ ಸ್ವಾಮಿನ ಇನಿ ಹಿಡ್ಕೊಂಡು ನಮ್ಮ ಸುಬ್ರಹ್ಮಣ್ಯ ಸ್ವಾಮಿ ಬಂದಿದ್ದಾರೆ ಸನ್ಮಾನ ಆದಿದ್ದಾರೆ ಬಂದಿದೆ ಅಂಚೆ ಇನಿ ಇನಿ ಏಕ ಕಷ್ಟ ಬರ್ತದೆ ಮನ್ಕುನಿಂದ ಬಂಡ ಆ ಸತೀಶ್ ಕುಂಪಲ ಅವು ಶ್ರೀಕೃಷ್ಣ ಪರಮಾತ್ಮನಿಂದ ಬರೋಲ್ಲ ಅವು ಧರ್ಮ ಸುಲಭನ್ಯ ಅವ ಆ ಧರ್ಮದ ನೆಟ್ಟು ಇನ್ನು ಅರ್ಜುನ ಶ್ರೀಕೃಷ್ಣ ದೇವರ ಅರ್ಜುನನ ನೆಟ್ಟು ಮಾತು ಕೊಡ್ತೇವೆ ಅಂಚನೆ ಆ ಅರ್ಜುನನ ನೆಟ್ಟು ಆ ಕೆಲಸ ಆದಲ್ಲಿ ಇನ್ನು ಅಕಲ್ನೊಟ್ಟಿಗೆ ಬದ್ದಿನ ಜನಕುಲ್ಲ ಬದ್ದಿದ್ದೇನೆ ಅಕುಲ್ಲ ಕೈ ಮುಗಿದು ಮತ್ತೆ ಕೇಳೊಂದಿದ್ದಾರೆ ಆ ಜಾಗೆ ಜಾಗೆ ಇವಾಗ ಕಟೆಯಿಂದ ನೆಟ್ಟದ ಮಾತು 12 ಬಾಧ್ಯದ ಆ ಜಾಗೆ ನನ್ನ ಮಾತು ಆ ಪೊರ್ಲೋಡು ಆಂಡಿ ಇನಿ ಆ ಪೊರ್ಲೋಡು ಆಗುವ ವಿಷಯ ಆಗ್ತದೆ ಐದು ಮಾತೆಲ್ಲ ಕಾರ್ಯಕರ್ತೆಯರು ಮಾತೆಲ್ಲ ಅಧ್ಯಕ್ಷ ಮಾತೆಲ್ಲ ಬರ್ತದೆ ಈ ಗುಂಪಲನೆ ಇನಿ ಒಂದು ವಿಜೃಂಭಣೆ ಕಾಣುತ್ತದೆ ಇನಿ ಭಜನೆ ಅವಡೆ ಇನಿ ಪ್ರತಿ ಒಂದಿನ ದೇವರಿಗೆ ಹಾಕೊಂಡಂಚಿನ ಸಂಸ್ಕೃತ ಪೂರ ಮಂತದೆ ಇನಿ ಕೊಡ್ತಿರಗಳು ಇನಿ ಆ ಜಾಗೆ ಕೊಡಲಿಕ್ಕೆ ನಂಗೆ ಬೇಜಾರಿ ಎಂಕಲ ಅಣ್ಣಗಳ ಭಾರಿ ಖುಷಿ ಅಂತ ಸಂತೋಷ ಆ ಸಂತೋಷವನ್ನು ಈಗ ನೋಡೋದು ಅಂದ್ರೆ ಮನೆ ಸಾಧ್ಯತೆ ಹಾಗೆ ನೀವು ಮಾತಾಡ ಮಾಡೋಲ್ಲ ಇನಿ ಕಟೀಲೆಲ್ಲ ನಲ್ಲಿನ ಇಂಕಲು ನಮ್ಮ ಬ್ರಹ್ಮ ಕಲಸೋಡಿತ್ತ ಅಜ್ಜನ ಹೊಲಾಲಿ ಪ್ರತಿಯೊಂದಿನ ಕದರಿ ಅಜ್ಜನ ಮಂಗಳಾಗಿ ಆ ಬ್ರಹ್ಮ ಕಲಸದ ನೆಟ್ಟಿ ದಿನ ಸ್ವಾಮಿಗೆ ಕೂತ್ಕೊಂಡು ಅಂಚನೆ ಒಂದು ದಿನ ತಿರುಪತಿದ ನೆಟ್ಟಿಗೆ ಅವರ ಮುಂದಾದಿತ್ತ ಓದಿತ್ತ ಕಡೆ ತಿರುಪತಿಗೆ ಅಂಚೆ ಆ ತಿರುಪತಿದಲ್ಲ ಒಂದು ಪ್ರಧಾನ ಅಂಶಕ್ಕೆ ಅಜ್ಜೆ ಮಂತ್ರಾಲಯದಲ್ಲಿ ಒಂದು 4 ವರ್ಷ ಪ್ರಧಾನ ಓದಿತ್ತ ಇಂಚಿನಿಗೆ ಧಾರ್ಮಿಕ ನಮಗೆ ಕೋಡು ಅಂಚಿನಿಗೆ ಚಿಂತನೆ ಕೋಡು ಅಜಾದು ಬಂದಾಗ ನಮ್ಮ ಈ ಚಿಂತನೆಗೆ ದೇವರ ಚಿಂತನೆಗೆ ಹೋದ ನಂಗೆ ಕಷ್ಟ ಇಚ್ಚಿ ಐದು ಸುಖ ಅಂತಂದ್ರೆ ಆ ಕಷ್ಟ ನಂಗೆ ಬರ್ಪುಜಿ ನೀನು ಮನ ಹೇಳ್ತೇನೆ ನಾನು ಬರ್ಪುಜಿ ಒಂದು ವಿನಯ ಆಯ್ತು ಗೋಯ ಆಯ್ತು ಬಂಡ ಇಲ್ಲದ ದೇವರನ್ನು ಕೊಟ್ಟೋಡು ನಮ್ಮ ಹೋದು ಬತ್ತನಾಂಡ ಆ ದೇವರಿಗೆ ಕೊಟ್ಟೋಡು ಕಣ ನೀರು ತೆತ್ತದ ನಮ್ಮ ನಟ್ಟೊಂದು ಬತ್ತನಾಂಡ ಇನಿ ನಮ್ಮ ಜೋಕ್ಲೆಗ ಅವರ ಪ್ರತಿಯವರಿಗೆಲ್ಲ ಆ ಕಷ್ಟ ಇದ್ದಿಂದ ಬಂಡದೆ ಅನ್ನೋ ಮಾತೆರೆಗಳ ಅಂಜನೆ ಹಿಂದೂ ಧರ್ಮವನ್ನು ನಮ್ಮ ಎತ್ತರ ಬರ್ಕ ಅಂಜನೆ ಯಾರು ಮನ್ಪುಳಿಂದ ಮಾಡ ಶ್ರೀಕೃಷ್ಣ ದೇವರು ಮೆಚ್ಚ ಎತ್ತರ ಅನ್ನುವಂಥದ್ದು ಸತೀಶ್ ಕುಂಪಲ ಬರ್ತೀರಿ ಅಂಚನೆ ಅರೆಲ್ಲ ಇಬ್ಬರು ಮಾತೆಲ್ಲ ಸೇರಿದು ಈ ಕುಂಪಲ ಪರಿಸರ ಮಾತೆಲ್ಲ ಒಗ್ಗಟ್ಟಿದ್ದದೆ ಇನ್ನು ರಾಮ ಲಕ್ಷ್ಮಣ ಸೀತಾಪತಿ ದೇವರು ಮುಖ್ಯಮಾಡ ದೇವರು ಮಾತು ಒಟ್ಟಿಗೆ ಇತ್ತಿಲ್ಲಕನೆ ಅರ್ಜುನನವನಿ ನೇಟ ಶ್ರೀಕೃಷ್ಣ ಪರಮಾತ್ಮ ಇತ್ತಿಲ್ಲಕನೆ ಇನ್ನು ಮಾತೆಲ್ಲ ಕುಂಪಲ ನೇನೆ ಮಾತೆಲ್ಲ ಅನ್ನುವಂಥದ್ದು ಇನ್ನು ನೆಕ್ಸ್ಟಿಗೆ ಕಾಲ ಕಾಲ ಹಾಪನಾಂಡ ಆ ದೇವರು ಶ್ರೀಕೃಷ್ಣ ದೇವರು ಪರಮಾತ್ಮ ಮತ್ತು ಬರಡು ಅಂಚಿನ ರಾಮದೇವರ ಆಶೀರ್ವಾದ ಪಡೆಂಚನೆ ಇನ್ನು ವಜ್ರದೇವ ನನ್ನ ಮುಖ್ಯಮಾಡ ದೇವರ ಆಶೀರ್ವಾದ ಪಡೆ ಇದು ಪಟ್ಟದೆ ನಾನು ಏನು ಮಾತಾಡೋ ಅವಕಾಶ ಮತ್ತು ಬಂದಿದ್ದರೆ ಸಂತೋಷ. ನಮಸ್ಕಾರ ನನ್ನ ಅಣ್ಣಗಳು ನಮ್ಮ ಸಾಮಾಜಿಕವಾದ ಧಾರ್ಮಿಕವಾದ ನಿರಂತರವಾದ ವಿಭಾಗಗಳ ಕೆಲಸ ಮಾಡ್ತಾರೆ. ರಸ್ತೆಗೋಲಿದ ಅಯ್ಯಪ್ಪ ದೇವಸ್ಥಾನ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾಗಿ ಬೇರೆ ಬೇರೆ ಭಾಗಗಳು ಬೇರೆ ಬೇರೆ ರೀತಿಯ ಹಿಂದುತ್ವದ ವಿಚಾರ ಕೆಲಸ ಮಾಡ್ಕೊಂಡಿದ್ದೇವೆ. ಆರ್ತಿ ಬೇರೆ ಆಗಿದ್ದಲ್ಲ ಮತ್ತೆ ಊರೆಲ್ಲ ಒಟ್ಟಿಗೆ ಅಂತಾದರೆ 2 ಜನ ಪಾರ್ಕಿಂಗ್ ಮಕ್ಕಳು ನನ್ನ ಒಟ್ಟಿಗೆ ಆದ ಒಂದೇ ವೇದಿಕೆ ಲೆಕ್ಕ ಸಂತೋಷನೇ ತಾಲ್ಪರ್ಯ ಮಾಡೋದು ನನ್ನ ಅತ್ಯಂತ ಆತ್ಮೀಯ ಮಿತ್ರರಾಗಿದ್ದ ಸಂತೋಷತೆ ಹಸಿರುಗಳಲ್ಲಿ ಬೇರೆ ನಮ್ಮ ಮಾತನ್ನ ಪರವಾದ ಸ್ವಾಗತ ಮಾಡ್ತಿದ್ದಾರೆ. ಸತೀಶ್
ಕಟ್ಟಲ ಸ್ವಾಗತ ಮಾಡ್ಕೊಳ್ಳೋದಕ್ಕೆ ವೇದಿಕೆ ತುಂಬು ಪುರುಷೋತ್ತಮ ಪೂಜಾರಿ ಪದ್ಮನಾಭ ಕಟ್ಟಿಲೆ ಮುಕ್ಕಲನ್ನ ಅತ್ಯಂತ ಆತ್ಮೀಯ ಮಿತ್ರರಿ ಉದಯ ಪೂಜಾರಿ ಅಜಿನಾಡಿಲೇರಿ ಅವರೆಲ್ಲ ನಿಖಿಲೆಲ್ಲ ಅತ್ಯಂತ ಪ್ರೀತಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತೊಂದು ಒಂಜಿ ನೀರಜ್ ಮಾಡಿ ಮಾತೆ ಬೊಕ್ಕ ಸ್ವಾಮೀಜಿನ ಆಶೀರ್ವಚನಗಳು ನಮ್ಮ ಆಶೀರ್ವಚನ ಕೇಳಿರಲ್ಲ ಈ ಕಾರ್ಯಕ್ರಮ ಉದ್ಯಮಿಯಾಗಿ ಡೈನಾಮಿಕ್ ಇನ್ಫ್ರಾಟೆಕ್ ಕುಂದಾಪುರದ ಮಾಲಕರಾದ ದೂರದ ಊರಿನ ಮಕ್ಕಳು ಮತ್ತು ಸೇರಿದ ನೆಚ್ಚಿನ ಧೀರಜ್ ಹೆಜಮಾಡಿ ನಮ್ಮ ಈ ಕಾರ್ಯಕ್ರಮ ಉಪಸ್ಥಿತರಿದ್ದಾರೆ ಅದು ಶುಭಾಶಯದ ಪಾತ್ರದಲ್ಲಿ ಮಿತ್ತ ಚೌಡಿಗೆ ಗೌರವ ಪಡೆದು ವಿನಂತಿ. ಈ ಒಂದು ಭಜನಾ ಕಾರ್ಯಕ್ರಮ ನಮ್ಮ ಹಿಂದೂ ಧರ್ಮ ಅವ್ರು ಇಟ್ಲ ನಮ್ಮ ಈ ಕಲಿಗೋಡು ಭಾರಿ ಶ್ರೇಷ್ಠ ಭಾರಿ ಮಹತ್ವ ಪಡೆದು ಬಂದಿದೆ. ಯಾಕಂದ ನಮ್ಮ ಮನಸ್ಸಿಗೆ ದೇವರ ಸ್ಮರಣೆ ಮತ್ತೊಂದು ಬಾಯಿ ಬದುಕಿನ ಪರಿಣಾಮ ಭಜನೆ ಒಂದು ನಮ್ಮ ಮನಸ್ಸನ್ನು ದೇಹನ ಅದೇ ರೀತಿ ಪೂರ ಪರಿಸರನೇ ಒಂದು ಶುದ್ಧ ಮನ ಶಕ್ತಿ ಈ ಭಜನೆಗುಂಡು ಬಂದಬೇಕು. ಆ ನಿಟ್ಟಿನ ನಮ್ಮ ಬಾಲಕೃಷ್ಣ ಮಂದಿರದಲ್ಲೂ ಈ ಭಜನಾ ಕಾರ್ಯಕ್ರಮವನ್ನು 7 ದಿನದ ಭಜನಾ ಕಾರ್ಯಕ್ರಮ ಹಮ್ಮಿಕೊಂಡದ್ದು ನಮಗೆ ಈ ಒಂದು ಪರಿಸರಕ್ಕೆ ಒಂದು ಗಟ್ಟಿಯ ಕಾರ್ಯಕ್ರಮವನ್ನು ಮಲ್ದೇವ್ರ ಕಂಡ ತಪ್ಪ ಒಂದು ಅವೇ ರೀತಿ ನಮಗೆ ತುಮನಾಗ ನಮ್ಮ ಎಲ್ಲಿಯಪ್ಪ ಮತ್ತು ಇಲ್ಲೆಲ್ಲ ಭಜನೆ ಕಾರ್ಯಕ್ರಮ ಭಜನೆ ಬಂದಿದ್ದ ಅಂಡ ಇತ್ತ ಜೋಕುಗಳ ಭಜನೆ ಬಣ್ಣಿ ಕೂಡಲೇ ಅವೇನ ತಮಾಷೆ ಮಾಡ್ತೇವೆ ದೇಪಂಡ ನಮ್ಮ ಹಿಂದೂ ಸಂಸ್ಕೃತಿದ ಆಚಾರ ವಿಚಾರ ಬಣ್ಣಿ ಕೂಡಲೇ ನಮ್ಮ ಜೋಕುಲಿಗೆ ತಮಾಷೆ ಹೊಂದುಂಟು ಅವು ಮಸ್ತ್ ತಪ್ಪು ದೇಪಂಡ ನಮ್ಮ ಹಿಂದೂಸ್ತಾನ ಇಂಡಿಯಾ ಪಂಡ ಒಂದು ಸ್ಪಿರಿಚುವಲ್ ಲೀಡರೇ ಬಂದ್ಬೇಕು ವಿಶ್ವಡು ದೇಪಂಡ ವಿಶ್ವದ ಕಲೆಗೆ ಇಡೀ ಪಾಶ್ಚಾತ್ಯ ದೇಶವು ನಮ್ಮ ಹಿಂದೂ ಧರ್ಮದ ಮಿತ್ರ ಮಹತ್ವದ ಗೌರವ ಉಂಟು. ನಮ್ಮ ಒಂಜಿ ಪಾಶ್ಚಾತ್ಯ ಜನಗಳು ಒಂದು ಮನಸ್ಸಿನ ನೆಮ್ಮದಿಗೋಸ್ಕರ ಹಿಂದೂಸ್ತಾನ ಬರೋದಲ್ಲಿ ನಮ್ಮ ಸ್ಪಿರಿಚುವಲ್ ನಮ್ಮ ಆಧ್ಯಾತ್ಮ ನಮ್ಮ ಒಂದು ಧ್ಯಾನ ಒಂದು ಮಾತನಾಡೊಂದು ಹಿಂದೂಸ್ತಾನ ಬರೋದಲ್ಲಿ ಬಟ್ ನಮ್ಮ ಇಂಡಿಯಾದಲ್ಲಿ ಮಾತ್ರ ನಮ್ಮ ಈ ಸ್ಪಿರಿಚುವಲ್ ಆಧ್ಯಾತ್ಮ ಬಂಡ ದೂರ ಹೋದಲ್ಲಿ ಒಂದು ಬಾರಿ ಇತ್ತ ನಡಪನ ನಮಗೆ ಒಂದು ಮಲ್ಲ ಮೈನಸ್ ಇಂದ ಬರಲಿ ನಮ್ಮ ತೂದುಪ ಈಗ ಫೇಸ್ಬುಕ್ ಸಂಸ್ಥಾಪಕ ಆ್ಯಪಲ್ದ ಸ್ಟೀವ್ ಜಾಬ್ಸ್ ಅಕಲ್ ಮಾತ್ರ ಆ್ಯಕ್ಚುಲಿ ಅದನ್ನ ಒಂದೇ ಕೊಂಡ ಅದನ್ನ ದುಂಬದ ಏಪ ಕಂಡ ಅವನು ಮಸ್ತ್ ಪ್ರಾಬ್ಲಮ್ಸ್ ಇರ್ತಾರೆ ಮಕ್ಕಳು ಇಂಡಿಯಾ ಬರ್ತದ್ದು ಹಿಮಾಲಯ ತಪಸ್ಸು ಮಾಡ್ತದ್ದು ಇವನ್ ಹಿಮಾಚಲ ಪ್ರದೇಶಡು ಮಕ್ಕಳು ಕರೋಲಿ ಭಾಗದ ಆಶ್ರಮ ಮಾಡಬಹುದು ಅಕಲು ಧ್ಯಾನ ಮಾಡ್ತದ್ದು ಅಕಲು ಸಕ್ಸಸ್ ಮಾಡಿ ಆತ ಪವರ್ ನಮ್ಮ ಹಿಂದೂ ಧರ್ಮದ ಧ್ಯಾನಗೊಂಡು ಬಂದ ಅವು ತಪ್ಪ ಒಂದದ್ದು ಆಂಡ ನಮ್ಮ ಜನಗಳಿಗೆ ಅವು ಗೊತ್ತಾ ಬಂದಿಜ್ಜಿ ಅವೇನು ಮಾತ್ರ ನಮ್ಮ ತೆರಿಪಿನ ಕಾಲ ಬೈದಿಲ್ಲ ಅಂಚಾದ ಈ ಒಂದು ಮಂದಿರದ ಮಕ್ಕಳ ಹೆಚ್ಚಿನ ಕಾರ್ಯಕ್ರಮ ಪ್ರತಿಯೊಂದು ಊರುಗಳ ನಡಪಡು ನಮ್ಮ ಹಿಂದೂ ಧರ್ಮದ ಮಹತ್ವ ಮತ್ತೆಲ್ಲ ಗೊತ್ತಾಡೊಂದು ಅನ್ನೊಂದು ಎನ್ನಾರಟ್ಟೆ ಪಾತ್ರವನ್ನು ಮುಗಿದೊಂದಲ್ಲ. ನಮಸ್ಕಾರ. ಹರಿ ನತೋಸ್ಮ್ಯಹಂ ತ್ವಾಕಿಲ ಹೇತು ನಾರಾಯಣಂ ಪೂರುಷಮಾದ್ಯಮವೀಯಂ ಯನ್ನಾಭಿ ಜಾತಾದರವಿಂದ ಕೋಶಾತ್ ಬ್ರಹ್ಮಾಭಿರಾಸೀದ್ಯತೆ ಶಲೋಕಃ ಜಯತ್ತು ರೂಕ್ಷೇಣ ಸುಖಾತ್ಮಬಿಂಬಃ ಸ್ವೈಶ್ವರ್ಯಕಾಂತಿ ಪ್ರತತ ಸದೋದಿತ ಸ್ವಭಕ್ತ ಸಂತಾಪದುರಿಷ್ಟ ಹಂತ ರಾಮಾವತಾರೋ ಹರಿನೀಶ ಚಂದ್ರಮಾಃ ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ ಅನವಧ್ಯಾತ್ಮ ಚಾರಿತ್ರ್ಯಂ ವಾದಿ ಖದ್ಯೋತ ಭಾಸ್ಕರಂ ವಿದ್ಯಾಮಾನ್ಯ ಗುರುಂ ವಂದೇ ವಿದ್ಯಾವಿದ್ಯೋತ ಭಾಸ್ವರಂ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಹರಿಗುರುಭ್ಯೋ ನಮಃ. ಬಾಲಕೃಷ್ಣ ಮಂದಿರದ ಬೊಳ್ಳಿ ಪರ್ವದ ಶುಭಾವಸರದ ನಮ್ಮ ಮಂತ್ರವಿಲ್ಲ ಒಂದು ಭಜನಾ ಮಂದಿರದ ರೀತಿ ಇತ್ತಂಗೆಲ್ಲ ಒಂದು ಮಂದಿರದ ಸ್ವರೂಪಡುತ್ತಿನ ಒಂದು ಕ್ಷೇತ್ರ ಬಾಲಕೃಷ್ಣ ಅರ್ಥಾತ್ ಕೃಷ್ಣದೇವರೇನ ಪ್ರಾರ್ಥನೆ ಮಂತೊಂದು ಕೃಷ್ಣಾಷ್ಟಮಿದ ಒಂದು ಮಲ್ಲ ಪರ್ವ ನಡತೋ ದೀಪೇದು
ಇತ್ತ ವಿಷಯ ಗೊತ್ತಾಗ ನಮಗೆ ಮೋಹನ್ ಮೆಂಡಂದ್ರೆ ಸತೀಶ್ ಕುಂಪಲ್ ತಮ್ಮಲ್ಲಿ ನನೋರಿ ಮಾತ ಸೇರಿ ಜಾಗದು ದಾನ ರೂಪಾಯಿ ಕೊರಿ 50,000 ದೇತೊಂದು ಬೊಕ್ಕ ಕೊರುವೆರ ಆ ಪಂಡೇರಿ 50,000 ದೇತೊಂದೊಂದು ಅಪೇಕ್ಷೆ ಇದ್ದ ಅವಾಗ ಅಕ್ಕಲ್ ಪಂಡೇರಿ ದಾದ ಅನ್ನಲ್ಲ ದೇತೊಂದು ಅನ್ಕೊಂಡು ಅಪೇಕ್ಷೆ ಅಂದೆ ತೊಂದಿನಿ ಒಬ್ಬ ಅಪೇಕ್ಷೆ ಇದ್ದ ಅನ್ಬಂಡೇರಿ ದೇವರ ಗೋಡನ ಕೊರದ ಆಂಜನೇಯನ ಭಕ್ತೇನ ಇಂಚಿತ್ತಿನ ಮಂಜಿ ಸುಸಂದರ್ಭ ಎರೆಗ ಪೋಪನ ಜಾಗ ಹಿಂದುಲ್ನ ಕೈತು ಒರಿನ ಪಂಡ ಅವತ್ತು ಮಲ್ಲ ಸೌಭಾಗ್ಯ ಇನ್ನು ಮೂಲನಿ ಮಸೀದಿ ಆಯ್ತು ಮೂಲನಿ ಬಾಂಧಕ್ಯನ್ನ ಸನ್ನಿವೇಶ ಇತ್ತು ಪುಣ್ಯದ ಆ ಬಾಂಧಕ್ಯನ್ನ ಸನ್ನಿವೇಶ ಇತ್ತು ಮೂಲ ತಾಳ ಪದ್ಧತಿ ಭಜನಿಕೆಯನ್ನ ಸನ್ನಿವೇಶ ನಿರ್ಮಾಣ ಅಂದ್ರೆ ಅವನಂತ ದೈವ ಚಿತ್ತ ಅಥವಾ ದೇವರಲ್ಲಿ ದಾಸಿರ ಕಂಪಿ ಹರಿಚಿತ್ತ ಸತ್ಯ ನರಚಿತ್ತವಲ್ಲ ಹರಿಚಿತ್ತವೆಂಬುದು ಮನಸ್ಸಿಗೆ ಬರುವುದು ಹರಿಚಿತ್ತ ಏಪಲ ಸತ್ಯ ಭಗವಂತನ ಚಿಂತನೆ ಏಪಲ ಸತ್ಯ ನಮನ ಚಿಂತನೆ ಸತ್ಯ ಆಗ್ತವೆ ನರಚಿತ್ತ ಆಗ್ತವೆ ಅವನಿಗೆ ಆ ರೀತಿಯಲ್ಲಿ ಭಗವಂತನ ಒಂದು ಸಾನ್ನಿಧ್ಯ ನಿರ್ಮಾಣ ಮಾಡುವ ಮೂಲಕ ಕೈಗೆ ತಾಳ ಬರ್ತಾ ಇದೆ 7 ದಿನದ ಸಪ್ತಾಹದ ಮುಂಚೆ ಭಜನಾ ಮಹೋತ್ಸವ ದೇವಸ್ಥಾನದ ಬ್ರಹ್ಮಕಲಶ ಒಂದು ಭಜನಾ ಮಂದಿರಕ್ಕೆ ಬ್ರಹ್ಮಕಲಶ ಐತಿ ಅವಾಗ ಭಜನಾ ಮಂದಿರದಾಗ 16 ವರ್ಷಗಳ ದಾದ ಅಂತ ಕೇಳಿದ ಮಂಡಳಿಯಲ್ಲಿ ಎತ್ತಿದ ಸಪ್ತಾಹ ಮಾಡಿದ್ದು ಭಜನೆ ಮಾಡ್ತು ನಾವೇ ಒಂದು ಬ್ರಹ್ಮಕಲಶ ಭಜನಾ ಮಂದಿರ ದೇವ ಕೇಂದ್ರ ಭಜನಾ ಮಂದಿರದ ದೇವರಿಗೆ ಜಾತಿ ಇಚ್ಚಿ 6 ಜಾತಿ ಪುಟ್ಟ ಅಲ್ಲಿಗೆ ಮಾತೇ ಹಾಕು ಹಣ ನೀತಿ ಬೋರ್ಡ್ ಹಾಕಿ ಆಚರಣೆಗೆ ನೀತಿ ಬೋರ್ಡ್ ನಮಗೆ ಶಾಸ್ತ್ರವತ್ ಪನನ್ ಹೋಗುನ ಕೆಲವೊಂದು ಕರ್ತವ್ಯ ಭಜನಾ ಮಂದಿರ ಡಿಪ್ಪೋರು ಜಾತಿ ಮಾತ್ರ ಇದೆ ದೇವ ಅಂತ ಕೇಂದ್ರ ಪುರಂದರದಾಸರು ಒಂದು ಸೊಲ್ಲ ಬಂದ್ವಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಭಜನೆದ ಸೊಳಗಿನ ಅವಲೋಕನ ಮಂತ್ರಿಂದ ಪ್ರತಿಯೊಂದು ವಿಷಯ ಆಯ್ತು ದಾದ ಲಕ್ಷ್ಮಿ ಎಂಚವರಡು ನಮಗೆ ಸಂಪತ್ತಿ ಎಂಚವರಡು ಬಂದ ವಿಷಯದ ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ್ತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಏತು ಕಷ್ಟ ತುಳಿ ಅವ ಸುಲಭ ಉಂಟ ಪೆತ್ತ ಪೇರು ಕೊಡ್ಕೊಂಡು ಆ ಪೇರನ್ನು ಕಾಣುತ್ತೆ ಪೇರನ್ನು ಬಿಸಿ ಮಾಡ್ಕೊಂಡು ಅದನ್ನು ಕಾಯ್ಕೊಂಡು ಕಾಯ್ತದಾದ ಅವು ಕೊದಿದ ಬೋಕ ಐದು ನೆಲದೀಗ ಅದನ್ನು ತಂಪು ಮಾಡ್ಕೊಂಡು ತಂಪು ಮಂದಿ ಬೊಕ್ಕಾಯ್ತು ಪೆರ್ಪು ಮಾಡೋಡು ಪೆರ್ಪು ಮಾಡಿದವರ ಹಾಕೊಂಡು ಹಾಕದೆ ಆಯ್ತು ಒಂದು ಕುಂಟು ಕಟ್ಟತೀವಿ ಹಾಗೆ ತೋಡು ಅವು ಕೊಜ ಮಾತನ ಪೆರ್ಪು ಕೊಡಾದನ ಅಂತ ತೋಡು ಆದಕ್ಕಿಂತ ಕೂಡ ಒಂಚೂರು ಸಮಯ ತುಂಬಿಕೊಂಡು ಅಪ್ಪ ಗೊತ್ತಾಗ್ಕೊಂಡು ನಮಗೆ ಒಂದು ಪೆರ್ಪು ಮಾಡಿದ್ದಾವರ ಕೊಜೆ ಬರ್ತದೆ ಅವಾಗ ಕೊಜೆ ಮುಂದೆ ದಾನ ಮಾಡ್ಕೊಡು ಹೆಂಗೆ ಕಡೆಯೋಡು ಕಡೆ ಪುನಃ ಸುಲಭ ಇಚ್ಚಿ ಅವು ಅಪ್ಪನಾಗಳಿಗೆ ಮಾತ್ರ ಗೊತ್ತಾಯ್ತು ಅವಾಗ ನಮಗೆ ಮಾತಾಯ್ತ ಕಷ್ಟ ಗೊತ್ತಿಚ್ಚಿ ಐದು ಪೊರ್ಲು ಕಡೆದು ದಾನ ಕೈಗೆ ಬರ್ಕೊಂಡು ಬೆಣ್ಣೆ ಬಹಳ ಸೂಕ್ಷ್ಮವಾದ ಒಂದು ವಸ್ತವು ಅತುಲಿತ ಪ್ರಾಣ ಬೆಣ್ಣೆ ಹಂಚಿಕೊಂಡವು ಆದ ಪ್ರಾಣ ನಮ್ಮ ಬಾಡಿಗೆ ಅವೇ ಕಾರಣ ನನ್ನ ತುಪ್ಪ ಹೆಂಚೆಪ್ಪು ಐದು ಬಗ್ಗೆ ನನ್ನ ನೇಯ್ ಹೆಂಚೆಪ್ಪು ಆ ಬೆಣ್ಣೆನ ಪೊರ್ಲು ಕಂಟಿರು ದೆಕ್ಕದೆ ಒಂದು ಸ್ವಲ್ಪ ಆಯ್ಕೆ ಮೊಸರದ ಬಿಂದು ತಾಗಂದಿಲ್ಲ ಐದು ಶುಭ್ರ ಮಾಡ್ತದೆ ಐದು ಬಿಸಿ ಮಾಡ್ತದೆ ತುಪ್ಪ ಬರ್ತದೆ ತುಲೆ ಪೇರು ಸರಿಯಾದ ರೀತಿಯಿಂದ ಒಂದು ದಿನ ಮಾಡ್ಕೊಂಡು ಸರಿಯಾದ ರೀತಿಯಿಂದ ಒಂದು ಗಂಟೆ ಕೂಡ ಉಂಟು ಮೊಸರು 3 ದಿನ ಮಾಡ್ಕೊಂಡು ಸರಿಯಾದ ದಿನ 3 ದಿನ ಮೊಸರು ಹಾಳ ಬೆಣ್ಣೆ 1 ತಿಂಗಳಲ್ಲಿ ದಾಳಾಪುಜಿ 1 ತಿಂಗಳಲ್ಲಿ ಕೊಟ್ಟ ವಾಸನೆ ಬರ ಶುರುವಾಗ್ತದೆ ಅವೇ ತುಪ್ಪ ಬೆಣ್ಣೆಗಳ ವರ್ತನ ತುಪ್ಪ ಅರ್ಥಾತ್ ನೀರು 100 ವರ್ಷ ನೀರು ಹಾಲಂಡ ವಜ್ರದೇಶವಾಗಲಿ ಎಂದೂರ್ಲಿ 100 ವರ್ಷ ನೀರು ಹಾಲಂಡ ವಜ್ರದೇಶವಾಗಲಿ ಎಂದೂರ್ಲಿ ದೇಖಪಾನಂದಿಲ್ಲ ಆ 100 ವರ್ಷದ ತುಪ್ಪ ಎಂಚಿಕೊಂಡು ಒಂದು ಕೆಂಡ ವಿಟಮಿನ್ಗೆ ಅವು ತಾಕತ್ತು ಅಜೇಯವಾದ ತಾಕತ್ತನ್ನು ಹೊಂದಿನ ಒಂದು ಸ್ವತ್ತಿಟ್ಟಂಡ ಆಜ್ಯಂ ಸುರಾಣ ಆಹಾರ ಅಂತ ಬಂದ್ಕೇಳಿ ದೇವತೆಗಳ ಆಹಾರಗೆ ತುಪ್ಪ ಅಂಚಿಕ್ಕಿನ ತುಪ್ಪ ದಿನಾಲ ಜೋಕ್ಲೆ ತುರ್ಲಿ ಜೋಕ್ಲೆ ಚಾಪೆ ತುರ್ಲಿ ಅಗಲ ಮೈಂಡ್ ತುರ್ಲಿ ಅಗಲ ಬಾಡಿ ತುರ್ಲಿ ಅಗಲ ಶರೀರದ ಅವಯವ ಅರ್ಥಾತ್ ಆ ದೇಹದ ಕಟ್ಟು ತುರ್ಲಿ ತುಪ್ಪ ಕೊಟ್ಟು ತುರ್ಲಿ ಶಾಸ್ತ್ರ ದೇಹ ಪಂಡ ಬಾಳೆಹಣ್ಣು ತುಪ್ಪ ಕೊಡೊಂದು ಬರ್ತಾರಡ ಆ ಬಾಳೆಗೆ ರೋಗ ಬರತ್ತು
ತೂಲೆಲಿ ಕಷ್ಟ ಮಂದಿ ತೂಲೆ ಆಯುರ್ವೇದ ಬಂದ್ಕೊಂಡು ತುಪ್ಪ ಆತು ಮಲ್ಲ ಒಂದು ವಿಟಮಿನ್ ಮಾದ ರೋಗಲೆಲ್ಲ ಅವು ನಿಶಕ್ತಿ ಬಂದ್ಕೊಂಡು ಆತು ವಿಟಮಿನ್ ಅವು ತುಪ್ಪ ಅಂಚಿಕ್ಕಿನ ತುಪ್ಪ ಬರಡು ಬಂದ ಆತು ಬಣ್ಣ ಬಿಡು ಕಾಸೆಂಚ ಬರಡು ಬಂದಕ್ಕೆ ಆ ಸುಳಾದಿಡು ಗುಂಪೋದು ಬಂದೇನೆ ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಂತು ಕಾಸೆಂಚ ಬರಡು ಬಂದ ಪದ್ಯದ ನಿಮಿತ್ತ ಪದ್ಯ ಬರಡು ಪುರಾಣೆ ಬರ್ತನು ತುಲ್ಲೆ ಈ ದೇಶದ ಸರ್ವೋಚ್ಚ ನ್ಯಾಯಾಲಯಕ್ಕೆ ಆದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯರು ಬರ್ತೇನೆ ಆ ಬತ್ತದ ಮಂದಿನ ಸುರು ಕೆಲಸ ನೋಟುತ್ತಾನೆ ಒಂಜಿ ಸಾಲ 500 ನೋಟ್ಕೊಂಡು ಒಬ್ಬೆ ಪಾಟ್ನಗಳು ಪಾಡಿ ಏರು ಬಂಗಾಣ ಮಣ್ಣುನಗಳು ಕಂಡೇರು ವೈಕಲ ಕಿವಿ ಕೊಡ್ತೀರಿ ಮಾತಿರಲ್ಲ ಎನ್ನದಿತ್ತೇನೆ ಮೋದಿಯರ್ನ ವ್ಯವಸ್ಥೆ ನೆಲಪತ್ತದ ಪೋಣು ಈ ದೇಶದ ನನ್ನ ಅಸ್ತಿತ್ವನೇ ಇಚ್ಚಿ ಈ ದೇಶದ ವ್ಯವಸ್ಥೆನೇ ಪೋಣು ಪಂಡಿನ ಕುಲ್ಲು ಮೂಕದ ಬೇರೆ ಮಿತ್ತ ಬಿರಲಿ ಪುರೆ ಕಾಲ್ತೀರಿ ಈ ದೇಶಕ್ಕೆ ಓಲ್ಲ ಆಯ್ತ ಪರಿಣಾಮನೇ ಆತಿಸಿ ಜನ ಅಟ್ಲಾಟಿಗೆ ಜೀವನವನ್ನು ಬೆಳೆಸಲು ಮಾಡ್ತೀರಿ ಕಷ್ಟ ಗೊತ್ತಾಗ್ತದೆ ಒಜ್ಜಿ ಬಾಲೆ ಅಪ್ಪೆ ಬೆತ್ತಿ ಅದು ಅಪ್ಪೆ ಬೆತ್ತದಾದ ಬಾಲ್ಯದ ಬಾಣಂತನ ಮಾತಾಡು ಉನ್ಮಾದ ಆಯಿ ಬುಕ್ಕ ಬಾಲ್ಯಗೆ ಶುರು ಮಾಡ್ತದೆ ಏರು ಕೈ ತಂದ ಭಾಗ್ಯಕ್ಕ ಬೆತ್ಮೆತ್ತಿ ಸಾಂಕದ ಭಾಗ್ಯಕ್ಕ ಶುರು ಮಾಡ್ತೇವೆ ಕೈ ಕೊಡ್ರೆ ಬಾಲ್ಯಕ್ಕೆ ಅವಾಗ ಅಪ್ಪಗೆ ಏನು ಕೇಳ್ತಾರೆ ಕೈಪೆ ಕೊರ್ಕೊನಿ ಕೈಪೆ ಕೊರ್ಕೊನಿ ಆ ಬಾಲ್ಯ ಗಟ್ಟಿ ಆಗುದು ರೋಗನ ಪೂರ ಎದುರಿಸಾಗುದು ಬಂತನ ಕಾರಣದ ಕೈಪೆ ಕೊರ್ಕೊನಿ ನನ್ನ 30 ವರ್ಷ 40 ವರ್ಷ ಅನ್ನಗ ಅದ ಮುಟ್ಟ ಚೀಪೆ ತಿನ್ನ 30 ವರ್ಷ ಇನಿಕ್ ಆತಿ 30ನೇ ವರ್ಷ 30 ವರ್ಷದ ಬೊಕ್ಕನಂತ ಚೀಪೆ ತಿನ್ನಿ ಅದಕ್ಕನ ಬೋನಸ್ ಇತ್ತೆ ತಿಕ್ಕೊಂಡು ಒಂದು ಗ್ಯಾರಂಟಿ ಇಜ್ಜಿ ಐವತ್ತು ಲಾಡನ್ನು ತೂಪಿನಿ ಅಕ್ಕ ಕೈ ಕಾಟದ ಕುಲ್ಲು ಲಾಡ್ ತಿಂದ್ರೆ ಆಗುತ್ತೆ ಕೋಳಿಗೆ ತೂಪುನಿ ಹಂಚಿ ಹೋಗುದು ತಿಂದ್ರೆ ಆಗುತ್ತೆ ಡಾಕ್ಟರ್ ಬಂದೇನು ಶುಗರ್ ಜಾಸ್ತಿ ಆಗುದು ಈ ಸ್ಥಿತಿಗೆ ಕಾಸು ನಮ್ಮ ಕೆಂಚ ಬರಡು ಬಂದು ಉದಾಹರಣೆಯಾದ ಬಂದೇರು ಆ ರೀತಿಯ ಕಾಸು ಬತ್ತಂಡ ಆ ಕಾಸು ಶಾಶ್ವತವಾದ ಹೊರೆಯುಂಡು ಬಂದೆ ಲಕ್ಷ್ಮೀನ ಮಂದಿರ ಎಲ್ಲರ ಭಾವಚಿತ್ರದಿನ ಕುಲ್ದಿನ ಭಾವಚಿತ್ರದಿ ಓಡ ಬಂದಿರು ದೇವಿಗೆ ಅಂದ ಲಕ್ಷ್ಮಿ ಚಂಚಲೆ ಒಬ್ಬೇ ಸಂದರ್ಭ ಅದು ಹೋಗರ ಸಾಧ್ಯ ಉಂಟು ಒಂದು ದಿನ ಲಕ್ಷ್ಮಿನ ದಿವಚ್ಚಿ ಬಂದ್ವಿ ಅರ್ಥಾತ್ ಅಲ್ಲಿ ಚಂಚಲೆ ಆ ರೀತಿಯಲ್ಲಿ ನಮಗೆ ಕಾಸು ಬರೋದು ಬಂದೆ ಅವಾಗ ಸಂಸಾರದ ಬದುಕಡೆ ಎಂಚಿ ಇಪ್ಪೋಡು ಕನಕದಾಸೆ ಒಂದು ಸುಳ್ಳಾಗಿ ಬಂದಿದೆ ಬಿಂಬದಲ್ಲಿರುವ ಜೀವ ಕಂಬಸೂತ್ರ ಗೊಂಬೆಯಂತೆ ಎಂದಿಗಾದರೊಂದು ದಿನ ಸಾವು ತಪ್ಪದು ಐ 3 ಸಲ ಬಂದೆ ಕನಕದಾಸೆ ಸಾವು ತಪ್ಪದು ಸಾವು ತಪ್ಪದು ಸಾವು ತಪ್ಪದು ವಾದರಾಜ ಸ್ವಾಮಿ ಕೇಳಿದೆ ನೀನು ಕನಕ 3 ಸಲ ಬಂದ ಕೈ ಅಪಗ ಕನಕದಾಸರು ಬಂದೇನೆ ವ್ಯಾಸರಾಜರು ಅಂತ ಹೇಳ್ತಾರೆ ಆ ವ್ಯಾಸರಾಜರಕ್ಕೆ ನೋಡಿ ವ್ಯಾಸರಾಜರು ಉಪನ ಕೊರಸರು ಮಾಡಿದೆ ತನಗೆ ಬಂದಿನ ಅರ್ಥ ಉಂಟು ನನದ ಭವಿಷ್ಯದ ಮನುಷ್ಯರೇ ಸಾವು ಪನ್ಪುನ ಒಂದು ವಿಷಯ ಕೋಡಿಯೋಳು ಸಾವು ಪನ್ಪುನ ಒಂದು ವಿಷಯ ಮನುಷ್ಯ ಕೋಡಿಯೋಳು ಹೆಂಗ್ ಸಾವು ಬರ್ಬೋದು ಸಾವು ಕೋಡಿಯೋಳಿಗೆ ನಮ್ಮ ಕೋಡಿವನ ಸರಿ ಅರ್ಥ ಮಾಡ್ಕೊಳ್ಳಿ ಕೊರೋನಾ ಬರ್ತದೆ ಕೊರೋನಾಡು ಅಮ್ಮೇಲೆ ಒಮ್ಮೆದು ಬರ್ತದೆ ಒಮ್ಮೆ ಅಮ್ಮೇಲೆ ಇದು ಬರಚ್ಚಿ ಇದು ಅವಲೇ ಪುಳ್ಳಿ ಅಮ್ಮ ಬರ್ತದೆ ಅಮ್ಮ ಬರಚ್ಚು ಒಂದೇ ಸಮಯ ಹೋದ್ ಬಂದೆ ಎಂಗಲ್ಲ ನೆರೆಕರೆ ತಕ್ಕಲಿ ಎಲ್ಲ ಬರ್ತಂದ ನಮ್ಮ ಉಳಯರಿಗೆ ಬರಚ್ಚಿ ಇದು ಬಿದೆ ಅಂತ ಈ ಸ್ಥಿತಿಗೆ ಬರ್ತದೆ ನಮ್ಮ ಸಾವು ಕೋಡಿವ ಕನಕದಾಸರು ಬಂದರೆ ಸಾವು ಕೋಡಿಯೋರು ಮನುಷ್ಯ ಜ್ಞಾನಿಗಳು ಬಂದರೆ ಸಾವು ಎಂಚ ಬರದು ಸಾವು ಎರೆಗಳ ಗೊತ್ತಾಗಲಿಲ್ಲ ಬರದಿದೆ ಅರ್ಥಾತ್ ನಮ್ಮ ಜಕ್ಕಡ ಪಿರ ನಮ್ಮ ಲಕ್ಕೆಳ ಬಂದಿದೆ ಆ ರೀತಿ ಇರ್ಬೋದು ಇಂಚಿತ್ತಿನ ಒಂದು ಸಾವು ಬರೋದು ಬಂದದ್ದು ಕನಕದಾಸರು ಬಂದರೆ ಬಿಂಬದಲ್ಲಿರುವ ಜೀವ ಕಂಬಸೂತ್ರ ಗೊಂಬೆಯಂತೆ ಎಂದಿಗಾದರೊಂದು ದಿನ ಸಾವು ತಪ್ಪು ಅವಾಗ ವ್ಯಾಸರಾಗಿ ಬಂದೇವೆ ಆ ಸಾವು ತಪ್ಪೋದು ಬಂದ ಶಬ್ದವನ್ನು 3 ಸರ್ತಿ ಬಂದಿನಿ ನನಗ ಮಾನವ ಜನಾಂಗ ಕನಕದಾಸಿ ಬಹಳ ಯೋಚನೆ ಮಾಡ್ತದೆ ಆ ಸುಳಾಗಿನ ಬರದೆ ಮನುಷ್ಯಗೆ ಭಯ ಓಡು ಆ ಭಯ ಇಚ್ಚಿನ ಅಂತ ಆ ಒವ್ವ ರೀತಿಯ ಬದುಕಬೇಕು ಆ ಬದುಕಿನ ಬಲ್ಲಿ ಅರ್ಥವತ್ತಾದ ಆ ಬದುಕನ್ನ ನಿರ್ವಹಣೆ ಮಾಡಿಕೊಡು ಬಂದ ಕಾರಣಕ್ಕೆ ತನಗೆ ಆ ಶಬ್ದ ಉಲ್ಲೇಖ ಮಾಡ್ತದೆ ಎಂದು ವ್ಯಾಸರಾಗಿ ಬಂದ ಅವಾಗ ಈಗ ತಟ್ಟಿರಾಯ ಗೊಂಬೆ ಲೆಕ್ಕ ಜಾತ್ರೆ ಬಂದದ್ದು ಪುರಾಣದ ಜಾತ್ರೆ ಇಪ್ಪು ಕಟೀಲದ ಜಾತ್ರೆ ಇಪ್ಪು ಕದರಿದ ಜಾತ್ರೆ ಇಪ್ಪು ಆ ಕದರಿದ ಜಾತ್ರೆ ರಾತ್ರಿ ತಟ್ಟಿರಾಯನು ಕುಲ್ಲವೆ ಒಂದು ಯಾನೋ ನಿಕ್ಕೊಂಡು ಅವು ನೇಲೊಂದು ತುಮಂದು ಕೊಂಡೋಗ್ನೆ ಅಲ್ಲಿ ಸೀಂದುಲೆ ತುಮಂದಿನ ಏರ್ ಗೊತ್ತಿಜ್ಜಿ ನಂಗೆ ತಟ್ಟಿರಾಯ ಮಾತಾಡೋದು ಬೆಲ್ಚಪ್ಪ ಲೆಕ್ಕ ನಿಕ್ಕು ನಮ್ಮಲ್ಲ ಹೊರವರ ಬೆಲ್ಚಪ್ಪ ಲೆಕ್ಕ ನಿಕ್ಕು ಹೋಗ್ತೀನಿ ಏರು ನೀರು ಕೈ
ಟೆನ್ಷನ್ ಯಜಮಾನರು ಇಲ್ಲದ ಬರ್ತದೆ ನನಗೆ ಏನ ಬಗ್ಗೆ ಮಾತಾಡಿದೆ ಅಂತ ಯಜಮಾನರಿಗೆ ಟೆನ್ಷನ್ ಜೋಕ್ಲಿನ ಬಗ್ಗೆ ಪಂಕುಲೆ ಕೈಜಿ ಜೋಕ್ಲಿನ ಬಗ್ಗೆ ದಾನ ಯಜಮಾನರ ಪಾತಿರುಲ ಕೈಜಿ ನನ್ನ ದಾದ ಮನ್ಪುವೇರು ಇಲ್ಲಿ ಒಂದು ಗಲಾಟೆ ವಿಷಯ ಈ ಸ್ಥಿತಿ ಇಟ್ಟು ಬದುಕು ನಿರ್ವಹಣೆ ಮಾಡ್ಕೊಂಡಾಗ ಸರಿಯಾದ ಭಗವಂತನ ಚಿಂತನೆ ಮಾಡ್ತದ ಬದುಕಿನ ಅಪಾವಡು ಪಂಕುನ ಸುಳಾದಿನ ಕನಕದಾಸಿ ಕೊಡಿ ಮುಂದುವರಿತಿದ್ದು ಪುರಂದರದಾಸಿ ಪಂಕಿದೆ ಅಂಬಿಕಾ ನಾನಿನ್ನ ನಂಬಿದೆ ಜಗದಂಬಾ ರಮಣ ನಿನ್ನ ನಂಬಿದೆ ಆರು ತೆರೆಯ ನೋಡ ಅಂಬಿಕಾ ಅದು ಮೀರಿ ಬರುತ್ತಲಿದೆ ಅಂಬಿಕಾ ಸತ್ಯವೆಂಬುದೇ ಹುಟ್ಟಂಬಿಕ ಸದಾ ಭಕ್ತಿ ಎಂಬುದೇ ಪಥವಂಬಿಕ ಏತು ಶೋಕ್ ಪಂಚೇತುಲೆ ಅಂಬಿಕ ಬಂಧುನ ಮಂಗಿ ಭಜನೆಗೆ ಅಂಬಿಗನ ಕೆಲಸದಾಗತಂದ್ರೆ ಸುದೆ ದಾಂಟ ಓಡುಂದ ಅಂತ ಓಡ ಕಟ್ಟಿಪೋಡು ಜಲ್ಲಲ ಕಟ್ಟಿಪೋಡು ಜಲ್ಲ ಕಟ್ಟಿಟ್ಟಿಂದ ಓಡಾಡಿಕೊಂಡು ಹೋದರೆ ಸಾಧ್ಯ ಓಡಾಡು ಒಂಜಿ ಹೊಟ್ಟೆ ಇತ್ತಂಡ ರಂಧ್ರ ಇತ್ತಂಡ ಮಂದೆಲ್ಲ ಹೋಗಿರುತ್ತ ಒಂಜಿ ಸರ್ತಿ ಘನ ವಿದ್ವಾಂಸರು ಓಡಾಡಿಕೊಂಡು ಆಯರಿಗೆ ಓಡು ಪಂಕುನ ದೃಷ್ಟಿ ಇಟ್ಟು ಓಡಾಡಿಕೊಂಡು ಭಾಗವತನ ತೆರೆದು ಓದಿದ ಸುರು ಮಾಡ್ತೀರಿ ಮಲ್ಲ ವಾಯಿಸಿದು ಓದಿ ಆತನಗ ಓಡ ಒಚ್ಚುನಾಯನ ಪಂಡೇರು ದಾದ ನೀನು ಜನ್ಮ ಮಾರ ಓಡ ಒಚ್ಚಿದೇ ಬದುಕುವ ತುಲ ಯಾನ ಅಂಚನ ಯಾನೊಂದು ಸಂಸ್ಕೃತ ವಿದ್ವಾಂಸೆ ಅವನ ಮೂಲಕ ಓದು ಭಾಗವತ ಪ್ರವಚನ ಮಲ್ಪುವೆ ರಾಮಾಯಣ ಪ್ರವಚನ ಮಲ್ಪುವೆ ಮಹಾಭಾರತ ಪ್ರವಚನ ಮಲ್ಪುವೆ ಈತ ಮಾತ ಪ್ರವಚನ ಎಲ್ಲ ಜೀವನ ಭಾರಿ ಖುಷಿ ಉಂಟು ಅಂದೆ ಎಂಡೆಗೆ ಈತ ಮಾತ ಮಲ್ಪುವರೆ ಅಂದೆ ಅದನ್ನ ಮೇರೆ ಪಾತ್ರೆ ದಾನಗ ಓಡ ನಡಪತ್ತಿಗೆ ಬರ್ತದೆ ನಡಪತ್ತಿಗೆ ಬಂದಾಗ ಒಂಜಿ ರಂಧ್ರ ಓಡದ ರಂಧ್ರದ ನೀರು ಉಲಾಯಿ ಬರೋದು ಒಂದೇನ ಅಂಬಿಗೆ ತುಯ್ಯೆ ಓಡ ವಚ್ಚನೆ ತುಯ್ಯೆ ತೂದು ವಿದ್ವಾಂಸರ ಬಂಡೆ ಇದು ಭಾರಿ ಕಲ್ತಿದ್ದಾರೆ ಭಾರಿ ವಿದ್ಯೆ ಗೊತ್ತುಂಟು ಈಗ ಸಮಾಜದ ಬಗ್ಗೆ ದಿನ್ಯ ಪಾತೇರಿಯಾರ ತುಲೆ ಇದ್ದೇನ ಹೋಗ್ತಾನೆ ಓಡ ಬರ್ಕೊಂಡು ಎಂತ ನೀಂದರ ಗೊತ್ತುಂಟು ಎಂತ ಬೇದಾಲ ಗೊತ್ತಿದ್ದೀನ ಸಂಸ್ಕೃತ ಭಾಗವತ ಭಗವದ್ಗೀತೆ ಒಂದು ದಾನ ಗೊತ್ತಿಚ್ಚಿ ಎಂಗ ಮಾತ್ರ ಗೊತ್ತಪ್ಪು ನೀಂದೆ ಯಾರು ನೀಂದದು ಬದುಕುವೆ ಈ ರೋಲ ನೀಂದರ ಗೊತ್ತಿದ್ದರೆ ಬದುಕಲೆ ಒಂದು ನೇಮತ್ತು ಸಾಯ್ತೀವಿ ಒಂದು ಬದುಕುವಂತೆ ಬದುಕಿ ಎಂಚಕ್ಕೆಯಿಂದ ನಮ ಸಹಿಸೊಂದು ಜೀವನಗವಿನ ಆಧಾರ ಪತೊಂದು ಭಗವಂತೇ ಬಂದು ಆ ಊರು ಗೋಲನ್ನು ಪತೊಂದು ಸುಧೆದಾಂಟೋಡು ನಮ್ಮನ ಅಪ್ಪೆನಕಲು ತುಂಬ ಮಾತ್ರ ಕಲ್ಲು ಬೀಸೋದು ಪದವಿ ಸಲಹೆ ಮಾಡ್ಬೋದು ಉರ್ದು ಸಲಹೆ ಮಾಡ್ಬೋದು ಒಂದು ಒಂಚೆ ಕಲ್ಲು ಬೀಸೋನಿತ್ತು ಆ ಕಲ್ಲು ಬೀಸಿನ ತುಳಿ ಐಕ ಗುಂಟಾಡು ಒಂಜಾತ ಉರ್ದುದ ಅಥವಾ ಒಂಜಾತ ಪದೇಂಗಿ ಅವಳು ಓದು ಸೇರುವುದು ದೇನು ಸೇರುವುದು ಪೊಡಿಯಾಗರದಲ್ಲಿ ಇಂಡಿಯ ಅರ್ಥಾತ್ ಭಗವಂತ ಬಂದ್ಮನ ಊಟ ನಮ್ಮ ಗಟ್ಟಿ ಪದದ ಕುಲ್ಲಿಯಾಗ ಆ ಭಗವಂತ ನಮ್ಮನ್ನು ಅನುಕಾಲ ರಕ್ಷಣೆ ಮಾಡ್ಕುವೆ ಬಂದ್ಬುದೇನ ಅಂಬಿಗ ನಾನಿನ್ನ ನಂಬಿದೆ ಬಂದ್ಬುದ ಸುಳಾದಿಡ ಬಹಳ ಪೊರಡು ಪುರಂದರದಾಸಿರಲಿಗೆ ಲಿಪಿ ಮಂತಿದೆ ಆರು ತೆರೆಯ ನೋಡಂಬಿಗ ಅರಿಷಡ್ ವೈರಿ ಬಂದ್ಬುನ ಆದಿ ತೆರೆಯಲ್ಲಿ ಬರನುಂದು ಅವು ಏನಂತ ತಿನ್ನೊಂದು ಭಗವಂತ ದಾನ ಮಾಡ್ಕೊಡು ಐದು ಮೀರು ಸಾಧನೆಯನ್ನು ಕಾಪಾಡಲಿಲ್ಲ ಸಂಸಾರ ಬಂದು ನಮ್ಮಲ್ಲ ಸಾಗರ ಆ ಸಂಸಾರ ಬಂದು ನಮ್ಮೆಲ್ಲ ಸಾಗರನ್ನು ದಾಟೋಡು ನಾಟ ಭಗವಂತನ ಅನುಗ್ರಹ ಬೋಡು ಪರಮಾತ್ಮನ ಸಾನ್ನಿಧ್ಯ ಬೋಡು ಆ ಸಾನ್ನಿಧ್ಯ ಇತ್ತನ ಮಾತ್ರ ಬದುಕುದ ಭವ ಇಂಗಿತು ಅರ್ಥಾತ್ ನಮ್ಮ ಭವ ಬಂದ ತಾಪ ಆ ತಾಪಡಿರುವ ಈ ತಾಪ ನಮ್ಮನ್ನು ಸುಡೊಂದು ಬಾರ್ದು ಮುಂದೆ ನಮ್ಮ ಮೀರಿದು ಮುಂದೋಡು ನಾಟ ಭಗವಂತನ ನಮ್ಮ ಅಸ್ತಿತ್ವ ಅರ್ಥಾತ್ ಆ ಭಗವಂತನ ಅನುಗ್ರಹ ಮನವಿತ್ತಾವುದು ಒಂದು ಬಾಲಕೃಷ್ಣ ಮಂದಿರ ಆಟನೆ ಶಬ್ದದಲ್ಲಿ ಕುಂಪಲ ಎಡ್ಡೆ ಫಲ ಕುಂಪಂಡ ಮದುವೆದ ಕಾಕಜಿಗೆ ಮಾಡುವ ತಿಮ್ಮಪ್ಪ ದೇವಾಡಿಗರ ಪುತ್ರಿ ಕುಂ ಅರ್ಥಾತ್ ಕುಂಕುಮ ಶೋಭಿತೆ ಅವು ಬಾಡು ಕುಮ್ಮನ್ ಆತೆ ಕುಂಕುಮ ಶೋಭಿತೆ ಆ ಕುಂಕುಮ ಶೋಭಿತೆ ಪನ್ಪುನ ಪುದಗಡು ಎಡ್ಡೆ ಫಲ ಉಂಟು ತುಲಿ ಕುಂಬೇದೆ ಫಲ ಬೇತೆ ಆ ಎಡ್ಡೆ ಫಲ ಮೂಲ ಉಂಡು ಹಿರಿಯಾಕಲು ಯೋಚನೆ ಮಾಡ್ತದೆ ಈ ಫಲದ ಮೂಲ ಬೀಜ ಆ ಬೀಜ ಹೆಮ್ಮರವಾದ ಬಾಲಕೃಷ್ಣ ದೇವನ ರೀತಿಡು ಈ ಮಣ್ಣಿಡ ಉಳವನ್ನು ಬೈತು ಇಂಜಿತ್ತಿನ ಮಂದಿ ಸಾನ್ನಿಧ್ಯ ಸಪ್ತಾಹ ಒಂದು 7 ದಿನ ಭಜನೆ ದೇಗಿ ಭಜನೆ ನಿಜವಾದ ನಮ್ಮ ಮೂಲ ಪಾಠದ ಅವಶ್ಯಕತೆ ಇದ್ದಿ ದೇಗ ಭಜನೆಗೇನು ಆ ಭಜನೆಗೆ ಕೇಂದ್ರ
ಹೊರ ನಮಕ್ ಬದುಕದ ಬಾಬಾ ಹಿಂಗಿ ಹೋಯ್ತು ಹೊರ ಬದುಕದ ತಾಪ ಪರಿಹಾರ ಅವಳಿಗೆ ಆ ಭಜನೆ ಕೇಳಿದ ಆ ಭಜನೆ ಕೇಳು ಇನ್ನೂ ಅಗತ್ಯ ಇತ್ತು ಆಯ್ನ ಒಂದಿನ ದಾಯಿಗೆ ಅಗತ್ಯ ಅಂತ ಮಂತೇನು ಶಾಸ್ತ್ರಗಳು ಸತ್ಸಂಗ ಆ ಸತ್ಸಂಗ ಮಲ್ಕೊಡುದು ಸತ್ಸಂಗ ಬಂದದಾಗ ಎಟ್ಟೆ ವಿಷಯ ಕೇಳಿದ ಒಂದು ಸಲ ವಸಿಷ್ಠರೆಗಳ ವಿಶ್ವಾಮಿತ್ರರೆಗಳ ಗಲಾಟೆ ಅನ್ನಕ ವಸಿಷ್ಠರೆಗಳ ಉತ್ತರ ಇಚ್ಚಿ ವಿಶ್ವಾಮಿತ್ರರೆಗಳ ಉತ್ತರ ಇಚ್ಚಿ ವಿಶ್ವಾಮಿತ್ರರು ಭಾರಿ ಮಲ್ಲ ಋಷಿ ಕ್ಷತ್ರಿಯ ವಂಶನ ಕಟ್ಟಿದು ದೈಪಾಯಿನಾರ ವಿಶ್ವಾಮಿತ್ರೇ ಸಾತ್ವಿಕ ವಂಶ ಐದು ಉಳೆಪಾಯಿನಾರ ವಸಿಷ್ಠೆ ಒಂದು ಸಲ ಚರ್ಚೆ ಅನ್ನೋ ಉತ್ತರ ದಿಕ್ಕಿಗೆ ಬಂದದು ನಾರದೇರು ಬತ್ತೇನು 2 ಜನ ನಿಗಳು ಮಹಾನ್ ತಪಸ್ವಿಲು 2 ಜನ ಒಂದು ಕ್ಷಾತ್ರ ತೇಜದಾರ ಒಂದು ಸಾತ್ವಿಕ ತೇಜದಾರ ನಿಗಳು 2 ಜನ ಈ ನಮೂನೆ ಗಲಾಟೆ ಬಂದು ನಿಂತರ ಜಗತ್ತು ನಡಪುನಿ ಅಂಚ ಅಂದಕ್ಕೆ ನಾರದೇರು ಬಂದೇರು ನೆಕ್ ಸಮರ್ಥವಾಯಿನ ಉತ್ತರ ಕೊನೆಗೆ ತಾಕತ್ತುಕೊಂಡು ಆದಿಶೇಷನ ಮಾತ್ರ ನಿಗಳು 2 ಜನರ ಆದಿಶೇಷನ ಕೈ ತಲುಪಬಹುದು ಆಗ ನಿಕ್ ಉತ್ತರಕ್ಕೇನು ಅಪನಾಗ ಒಂದು ಈ ಪ್ರಶ್ನೆನ ಆದಿಶೇಷ ವಿವರಿಸಲು 2 ಜನರ ಬತ್ತೇರು ಒಟ್ಟಿಗೆ ನಾರದೇವರ ಬತ್ತೇರು ಆದಿಶೇಷನ ಪ್ರಾರ್ಥನೆ ಬಂದೇರು ಆದಿಶೇಷೆ ವರ ಲಕ್ಕದಿಂಚು ಹೆಡದೇರು ಪ್ರಶ್ನೆದಾಗ ಗೊತ್ತಿತ್ತು ಅಪನದ ವಸಿಷ್ಠರು ಬಂದೇರು ವಿಶ್ವಾಮಿತ್ರರು ವಿವರಿಸಾವಡು ಪಂತನೆ ವಿಶ್ವಾಮಿತ್ರರು ವಿವರಿಸಾವಡು ಅಪನದ ವಿಶ್ವಾಮಿತ್ರರ ಕೇಳಿ ದಾನ ವಿಷಯ ದಾನ ಇದ್ದಿ ನನ್ನ ಭವಿಷ್ಯದ ಜಗತ್ತೇಂಚ ನಡಕೊಡು ವಾರೀತಿ ನಡಕೊಡು ಅಂತ ಬಂದಾಗ 2 ಇತ್ತಿನ ತಪಸ್ಸಿನ ಬಗ್ಗೆ ಜಿಜ್ಞಾಸೆ ವೈದ್ಯನ 6 ಪುನಃ ಜ್ಞಾನದ ಬಗ್ಗೆ ಜಿಜ್ಞಾಸೆ ವೈದ್ಯನ ಅಂತ ಬಂದಾಗ ಆದಿಶೇಷ ಬಂದೆ ಸರಿ ಈರು ತಪಸ್ಸು ಮಾಡಿದಾರನ್ನು ಬಂದ್ಪಾರು ಅಖಂಡವಾಯಿನ ಭೂಮಂಡಲನ್ನು ಸುತ್ತುದೇನು ಬಂದ್ಪಾರು ಆ ತಪಸ್ಸು ಹೊಸ ಸೃಷ್ಟಿನ ಬಂದೆ ಅಂತ ಬಂದ್ಪಾರು ಸರಿ ಉನ್ನೇನು ದಂಡೆ ಎನ್ನ ತರತಮಿತ್ತು ಮಂಗೆ ಅದು ದುರ್ನ ಉಂಟು ಭೂಮಿದ ಈರ್ನ ಪೂರಾ ತಪಸ್ಸು ನೀರು ದಾರ ಎತ್ತದು ಕೊರ್ಲೆ ಈ ಭೂಮಿ ಒಂಚೂರು ಎನ್ನ ತರತಮಿತ್ತಿರದ ಸವರಂಡ ಎನ್ನ ಉತ್ತರ ಬಂದೆ ಬಂದು ವಿಶ್ವಾಮಿತ್ರ ಬಂದೇರ ಯಾನೀಗ ಮಾತ್ರ ಬಂದದಿನ ತಪಸ್ಸದ ಪರಿಣಾಮ ಇತ್ತೆ ಮೂಲ ಉಂಟಾವದು ಶೇಷನ ಮಿತ್ತಿಕ್ಕಿನ ಭೂಮಿ ಚಲಿಸಾವದನು ಭೂಮಿ ಚಲನೆ ದಿಂಜ ಕೊಟ್ಟು ಮಾಡು ನಾರದೇರು ಪಂಡೇರು ಉತ್ತರ ದಿಗೊಂದಿದ್ಯತ ವಿಶ್ವಾಮಿತ್ರರ ದಾನ ಮಾಡಿದನು ಅಪನ ಪಂಡೇರು ನನ್ನ ವಸಿಷ್ಠನ ಸರದಿಯತ ವಸಿಷ್ಠೆ ಮನ್ಪಾಡನು ವಸಿಷ್ಠೇರು ಬತ್ತಿ ಯಾನ್ ದಾನ ತಪಸ್ಸು ಮಾಡಿದಿச்சு ಒಂದು 4 ಜನಕ್ಕೆ ಎಟ್ಟೆ ವಿಷಯ ಬಂತೆ 4 ಜನ ಎಟ್ಟೆ ಅದೇ ಯಾನ್ ಬಂತ ನಾ ಎಟ್ಟೆ ಫಲಕ್ಕಲು ಪೂರ ಈ ಸಂದರ್ಭದ ಶೇಷದ ಅನುಗ್ರಹ ಅವದ ಶೇಷನ ತರತಮಿತ್ತಿನ ಹೊರ ಭೂಮಿ ಚಲಿಸಾದ್ರೆ ಬಂದು ತಕ್ಷಣ ಶೇಷನ ತರತಮಿತ್ತು ಭೂಮಿ ಚಲನೆ ಉಂಟು ಶೇಷ ಬಂದೆ ನನದ ಭೂಲೋಕಡು ಮನುಷ್ಯರ ಪಾತಿರೊಂದು ಸತ್ಸಂಗ ಮಲ್ಪಾಡು ಅಕಲು ಸತ್ಸಂಗ ಮಲ್ತೆರಡ ಜೀವನದ ಸಂಕಷ್ಟ ಪರಿಹಾರ ಬಂದೆ ಶೇಷ ಉತ್ತರ ಐತಿ ಮೂಲ ಬರಡು ನಮ್ಮ ಸತ್ಸಂಗ ಮನ್ಬೋದು ಇಲ್ಲದ ಕತೆ ಮಾತಿರ್ನತ್ತೆ ಅಪೇದ ಭಾಗ್ಯಕ್ಕನ್ನ ಇಪೇದ ಯಮನಕ್ಕನ ವಿಷಯ ಮೂಲ ಮಾತಿರ್ನತ್ತೆ ಆಗ ಮದುವೆ ಪಾಲಿಗೆಯಲ್ಲಿ ಇನ್ನು ಬಂತಾಲಿಗೆ ಆ ವಿಷಯ ಪಾತಿರ್ನತ್ತೆ ಮೂಲ ಪಾತಿರ್ನು ಭಗವಂತನ ವಿಷಯ ಈಗಿನ ಮಾತ್ರ ಪಾತಿರೋದು ವಾ ವಿಷಯದ ಪಾತಿರೋದಲ್ಲ ಭಜನೆ ಮಲ್ಪು ಏನೋದು ಸತ್ಸಂಗ ಅಪ್ಪನ ಏನೋದು ಇಲ್ಲದ ಹೋದ ಜೀವನದ ಅಳವಡಿಸ ಇನ್ನಿದ್ದ ಹಿಂದೂ ಸಮಾಜದ ಶ್ರೇಯಸ್ಸನ್ನು ಕಂಡ ತುಲೆ ಅಕಲು ದುಮ್ಮೂಡು ದಿನ ಬದುಕೊಂಡು ಯಾಕೆಂದ್ರೆ ಅಕಲಿಗೆ ಇತಿಹಾಸ ಸಿಕ್ಕರು 1430 ವರ್ಷ ನಂಗೆ ಇತಿಹಾಸ 5000 ವರ್ಷ ಹಿಡಿದಿಲ್ಲ ದಿಂಜ ಹಾಜಿರ ಇನ್ನಿಲ್ಲ ಕೊಟ್ಟಕೇನು ಮಾಲು ನಮ್ಮ ನಯನ ನಮ್ಮ ಗಾಯತ್ರಿ ನಮ್ಮ ಭಾರತಿ ಕೈತ ಕಾಜಿಗೇನು ಜಲ್ ಹನೇಕ ತಿಲಕಕ್ಕೇನು ಜಲ್ ಕಾಲಿನ ಗೆಜ್ಜೆಗೇನು ಜಲ್ ನಮ್ಮ ಒಲ್ಲನ ಪ್ರಶ್ನೆ ಬಂದ್ವನ ಪಾಡು ಮಗ ಓಡು ಬಂದು ಈ ಸುಮಂಗಲ್ಯಾದ ತೋಜುವ ಈ ಪೊರ್ಲು ತೋಜುವ ಆಗ್ಲೇ ಉಂಡಿನ ನಮ್ಮ ಅನ್ಪಾನ ಇಜ್ಜಿ ನಮಕ್ ಆಮೇಲೆ ಬೆದನಿ ಸಿಸ್ಟರ್ನ ಶಾಲೆ ಬೋರ್ಡು ರ್ಯಾಂಕ್ ಬೋರ್ಡು ಪಂದಿ ಜೋಕ್ಲೇನ್ ಕಡ ಕೊಡುವ ಪೂದಿಯರ ಪೂಜೆಯರು ಕಾಜಿದಿಯರ ಪೂಜೆಯರು ಕಾಲಿಗೆ ಗೆಜ್ಜೆ ಮಾಡಿದ್ರೆ ಬಿಡ್ಬೋದು ಈ ಸ್ಥಿತಿಗೆ ನನ್ನ ಬದುಕೊಂಡಿಲ್ಲ ಆಮೇಲೆ ಏನಿಕ್ಕಲ್ಲ ಆಗಿ ಜೋಕಲು ಇಡೀ ದೇಶ ನಲ್ಗಾಡಾಯರು ಪರಿಸ್ಥಿತಿ ತೂಲೆ ದೇನು ಪಾದ್ಯರು ನೀನು ಅವಶ್ಯಕತೆ ಉಂಟ ಬಾಲಕೃಷ್ಣ ಮಂದಿರದ ಪಾದ್ಯರುನ ಮೂಲ ಸತ್ಸಂಗ ನಡಪುನು ಮೂಲ ಒಂದು ಭಜನೆ ನಡಪುನು ಉನ್ನತ ದಾಯಿಗೆ ಇನ್ನಿತ ರಾಜಕೀಯ ವ್ಯವಸ್ಥೆ
ವಾ ವ್ಯವಸ್ಥೆಯನ್ನು ನಮ್ಮ ಎಂಚ ಕೊನೋಡ ಪನ್ಪುನೆತ ಬಗ್ಗೆ ನಮಗೆ ಯೋಚನೆ ಕೊಡು. ಈ ಯೋಚನೆದ ಒಟ್ಟಿಗೆ ನಮ್ಮನ್ನ ಸಂಸ್ಕಾರನ ಒರಿಪೆರ ಭಜನಾ ಮಂದಿರನ್ನು ಸೃಷ್ಟಿ ಮಾಡಿ ಒಬ್ಬ ವೈಕಲ ಸಂಸ್ಕಾರನ ಒರಿಪೆರ ಮೂಲ ತಾಳಪದ ಭಜನೆ ಮಾಡ್ತಾರ ನಮಗೆ ನಮ್ಮನ್ನ ಕಷ್ಟ ಪರಿಹಾರ ಪನ್ಪುನ ಒಂದು ಚಿಂತನೆ. ಎರಡೀಗ ನಮ್ಮನ ಉಳಿದ ಐಕ್ಯಮತ್ಯ ಒಗ್ಗಟ್ಟಿಗೆ ಒಂದು ಕಾರಣ ಒಂದು ಒರೆಯುವುದು. ಈ ರೀತಿಯಿಂದ ಅವರ ಸಂಸ್ಕಾರ ಒರಿಜಿದ ಸಂಸ್ಕೃತಿ ಒರಿಜಿದ ಭಜನಾ ಮಂದಿರ ಪದೊಂದಾದ ವರ್ಗ ಸಂಸ್ಕಾರ ಸಂಸ್ಕೃತಿ ವರಿಂದ ನಮ್ಮ ವ್ಯವಸ್ಥೆಯ ಗಟ್ಟಿಯಾಪ ಇದನ್ನ ಹಿಂದೂಲ ಅಲ್ಪಸಂಖ್ಯಾತರಂಗದಾದ ಕಾಶ್ಮೀರ ಫೈಲ್ಸ್ ಪಿಕ್ಚರ್ ಗೊತ್ತಾಗ ವಿವೇಕ್ ಅಗ್ನಿಹೋತ್ರಿ ಬಂಧುನವರಿಗೆ ಎಷ್ಟೇ ರೀತಿಯ ಕಾಶ್ಮೀರ ಫೈಲ್ಸ್ ಚಿತ್ರಗಳದೇನು ಒಂದು ಸಾಧ್ಯಂತ ನೈಜ ಘಟನೆಯ ಆಧಾರಿತ ಚಿತ್ರ ಉರಿಯುನಗಲು ಉರಿಯೊಂದುಲ್ಲೆ ಬೇಕನ್ನದೇ ಪರಿಸ್ಥಿತಿ ಅರ್ಥ ಮಾಡ್ತಲೇ ಈ ಗುಂಪಲಡು ನಮನ ಐಕ್ಯ ಮಧ್ಯ ಒಗ್ಗಟ್ಟು ದೃಢ ಆಯ್ತಿಂದಂತ ಎಲ್ಲ ಏನೋ ಒತ್ತದ ಮೂಲ ಬೇರೆ ಶುರು ಮಾಡ್ಕೋರು ನಮ್ಮ ಬೇರೆ ಪೂರ ಅಕಲಿಗೆ ಹೋಗ್ಕೊಂಡು ಎಲ್ಲ ಅಕಲ ಶ್ರೀಮಂತಿರಾಪೇರು ನಮನ ಆಡುವೇರು ಸಂತೋಷ್ ಶೆಟ್ಟರ್ ತುಂಬ ಗೊತ್ತಾಗ ಸಂತೋಷ್ ಶೆಟ್ಟರಿನ ರಾಜಕೀಯ ಜೀವನ ತುಲೆ ಗೊತ್ತಾಗ ಅರ್ಥ ಆಗುದು ಅಂದ ನಮ್ಮ ಗುಳೆಯೋಡ ಅಂದ ನಮನ ಕಲ್ಲೊಟ್ಟಿಗೆನೆ ಗುಳೆಯೋದು. ಮೋಹನೆಯನ್ನ ಕಾರಣ ನಮ್ಮ ವೈಪೇರದಲ್ಲಿ ಸತೀಶನ ಕಾರಣ ನಮ್ಮ ವೈಪೇರದಲ್ಲಿ ಆರು ಭಕ್ತನಾಗ ನಮಲ ಆರೊಟ್ಟಿಗೆ ಬರ್ತವು. ಈ ಕೆಲಸ ನಮನ ಸಮಾಜದ ಉದಯ ಅಂದ ಬೇಡ ವೃದ್ಧಿ ಆಗೊಂಡು ಕಾರ್ಯವೃದ್ಧಿ ಆಗೊಂಡು ವ್ಯವಸ್ಥೆಯಲ್ಲಿ ಭದ್ರವಾಗಿಕೊಂಡು ನಮ್ಮ ಮತ್ತೆ ಗಟ್ಟಿಯಾದ ಸುಖಿಯಾದ ನಿದ್ರೆ ಮಲ್ಪುವ ಈ ಒಂದು ಕಾರಣದವರ ಈ ಭಜನಾ ಮಂದಿರನು ಹಿರಿಯಾಕಲು ಮೂಲ ನೆಲಮಂತದ 25 ವರ್ಷ ಇಂಚಿನ ಒಂದು ಸಪ್ತಾಹ ಹಾಕೊಂಡು ಬಂದ ಅವನ ಸೌಭಾಗ್ಯದ ಕಾಲಘಟ್ಟ. ಅವನೇ ಮನೋಜ್ ಸಾಲೆಯರು ಬಂಡೇರು, ಅವನೇ ಧೀರಜರು ಬಂಡೇರು, ಅವನೇ ಮೋಹನ್ರು ಬಂಡೇರು, ನನ್ನ ಎಲ್ಲ ಸಂತೋಷ್ ಶೆಟ್ಟರ್ ಅವನೇ ಬಂದೆ. ಇಂಚಿನ ಒಂಚಿ ಕಾಲಘಟ್ಟ ಸತೀಶ್ ಕುಂಪಲೆಯನ್ನ ಒಂಚಿ ನೇತೃತ್ವ ಮಾಡಿ ನಾಟ ಈ ಊರದ ಜವನೇರು ಸೇರೋನು, ಈ ಊರದ ಹಿರಿಯಾಕಲು ಸೇರೋನು, ಈ ಊರದ ಅಪ್ಪಿನಕಲು ಸೇರೋನು. ಈ ಬಾಲಕೃಷ್ಣ ಭಜನಾ ಮಂದಿರನು ಬಾರಿ ಪೊರ್ಲ ಕಂಡಿಟ್ಟಿಕಲ್ ನಡಪಾರ ಬಂದಿದ್ದಾರೆ. ಇಂಚಿನ ಒಂದು ಕೊತ್ತುಡು ಎಂಗ್ಲೆ ಗಿಡಗೆ ಬರ್ತದೆ. ಆ ದೇವರ ಸಮಯವು ಎಟ್ಟಾದ ಆ ನಂದಾದೀಪದ ಒರಿಸಾದ ಎಟ್ಟೆ ರೀತಿಯ ಪಾದೇರ ಪಂಡ್ರಿಗೆ ಅವಕಾಶ ಕೊಡ್ತೇವೆ. ಆ ಬಾಲಕೃಷ್ಣ ಅರ್ಥ ಆ ಸ್ವಾಮಿಗೆ ವಿಶೇಷವಾದ ಅನುಗ್ರಹ ಆ ಸ್ವಾಮಿನ ಪ್ರಾರ್ಥನೆ ಮತ್ತೊಂದು ಕುಂಪಲದ ಜನಕುಲು ಹಿಂದೂ ಧರ್ಮದ ವ್ಯವಸ್ಥೆಯ ನಿಕ್ಕಲು ಸದೃಢವಾದ ದಿಕ್ಕುಲೆ ದೇವರ ನಿಖಿಲನ್ ಪೊರ್ಲುಡು ಕಾದದು ನಿಖಿಲನ್ ರಕ್ಷಣೆ ಮಾಡ್ಕೊಂಡು ದಿಪ್ಪಾಡು ಸಮೃದ್ಧದ ಬೆಳಗಲ್ಲ ಎಂದು ಆ ಸ್ವಾಮಿನ ಪ್ರಾರ್ಥನೆ ಮಾಡ್ಕೊಂಡು ಈ ಸಪ್ತಾಹದ ಶುಭಾವಸರಡು ಈ ಭಜನೆ ಒಂದು ಊರಿಗೆ ಮಲ್ಲ ಗುರುತರವಾಯಿನ ಭಕ್ತಿದ ಸೊಂಪುನು ಹೊರಡ ಬಂದಿದ್ದು ಈ ಭಜನೆ ಮಂದಿರನ ಇಲ್ಲದ ಕೆಬೆಟ್ಟು ಗುಣಗುಣಿಸೋದು ನಿಪ್ಪಾಡು ನಮ್ಮನ್ನ ಸಂಕಷ್ಟ ಕೂಡ ಪರಿಹಾರ ಆವಡೆಂದು ಆ ಸ್ವಾಮಿಯ ಪ್ರಾರ್ಥನೆ ಮಾಡ್ಕೊಂಡು ವಿರಮಿಸಾವ ಪ್ರಭು ಶ್ರೀಮದ್ ರಾಮಚಂದ್ರ ಅರ್ಪಣಮಸ್ತು. ಈ ಸಂದರ್ಭಗಳು ಈ ಬಾಲಕೃಷ್ಣ ಮಂದಿರದ ಈ ಸತ್ಸಂಗದ ಈ ಸಂದರ್ಭ ಮತ್ತು ನಮ್ಮ ಮಾತರಿಗಳ ಕೊರಲ ಆಶೀರ್ವಾಚನ ಮದಿಕೊಂಡು ಕೊರದು ಬಾಲಕೃಷ್ಣ ಮಂದಿರದ ಈ ಸಂಸ್ಥೆದ ಒಟ್ಟಿಗೆ ಯಾಪಲ ನಮ್ಮ ಒಟ್ಟಿಗೆ ಇನ್ನ ಆಶೀರ್ವಾದ ಉಪ್ಪಾಡ ಪ್ರಾರ್ಥನೆ ಸಲ್ಲಿಸುವ ಒಂದು ಈ ಸಂದರ್ಭದ ಈ ಪಾತ್ರೆಗೆ ನೋಡಿ ಬಂದು ನಮ್ಮ ಮಾತೆಲ್ಲ ಶಿರಸ ವಂದಿಸ ಒಂದು ಅವರಿಗೆ ಭಕ್ತಿದ ನಮನ ಸಲ್ಲಿಸುವಂತಿಲ್ಲ ಪೂಜ್ಯ ರಾಜಶೇಖರ ಸ್ವಾಮೀಜಿ. ಆಮೇಲೆ ಕಡೆ ಈ ಕಾರ್ಯಕ್ರಮದ ಭಕ್ತ ಸೇರಿದ ಮುಖ್ಯ ಬಿನ್ನರಾದ ನಮ್ಮೊಟ್ಟಿಗೆ ಉಪಸ್ಥಿತ ಪ್ರಜೆಕಾಡ ದಂಪತಿ ಸಮೇತವಾದ ದೀಪ ಅದಲಾರ ಹೊರಡದ ನಾಲ ಬಯ್ಯದ ಕೊಟ್ಟದು ಸ್ವಾಮೀಜಿಯೊಟ್ಟಿಗೆ ಬಂದು ಸೀಟ್ ಪಟ್ಟವರು ನಚ್ಚಿನ ಕಾಲ ಕೂಡಲು ಬರ್ತದೆ ಶಕ್ತಿ ಮನೋಜ್ ಸಾಲ್ಯ ಅಂದರೆ ಮಗುವಿನ ಸಂಘದ ಗುರುಕ ಅರೆಲ್ಲ ಈ ಸಂದರ್ಭಗಳು ಮರೆಗಳ ಉಡಲಿಂಜಿ ಸೋಲ್ಮೇಲೆ ಸಂದರ್ಭ ವ್ಯವಸ್ಥೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಭಜನದ ಸ್ವರೂಪಡು ಓಲ್ಲ ಮಂದಗಜಿ ಪಂಪನಚನ ಉಲ್ಲೇಖಲ್ಲ ಭಜನಾ ಮಂಡಲ ದಯಬೇಡ ಭಜನ ಪಟ್ಟಣ ಪಜೆ ಬಾರದ ನೆರಳು ಮೂಲದ ಭಜನ ಪಣಚನ ಅವ ಕಾಲಘಟ್ಟದ ನಿರ್ಲಕ್ಷ್ಯ ಆಗಿರ್ತದೆ. ಆ ಭಜನೆಗಳ ಒಂದು ಹೊಸ ದೇಗಿನ ಲಗದು ಅವಳು ಮಾತ್ರ ಯೋಚನೆ ಬಾಲಕೃಷ್ಣರಾದ ಅಚ್ಚಿತಿ ಅಖಂಡ ಭಜನಾ ಸಪ್ತಾಹದ ಮೂಲಕ ಈ ವರ್ಷ ನಾಂದಿ ಆಗ್ತದೆ. ಈಗ ಆರಂಭಿಕ ಪಜ್ಯ ಪೂಜೆ ಸ್ವಾಮೀಜಿ ಆಶೀರ್ವಾದ ಇಚ್ಛಿತಿ ಸಭೆಯಲ್ಲಿ ಮುಗಿತರ